ಜಯಕಿರಣ ಫಿಲ್ಮ್ಸ್ ಒಂದು ಪುನಂಚಿನ ಮಾತಾ ತುಳುವರೆಗಳ ನಮಸ್ಕಾರ. ಯಾನ್ ವಿಶ್ವನಾಥ್ ಕೋಡಿಕಲ್. ಇನಿ ಯಾನು ಕುಡ್ಲದ ಬಿಗ್ ಸಿನಿಮಾಸ್ ಟುಲ್ಲ ಮೂಲು ಈ ವರ್ಷದ ಸುರುತ ಕೊಂಕಣಿ ಸಿನಿಮಾ ಜವಾನ್ ಪರ್ಪಿನ ಸಿನಿಮಾ ಬಿಡುಗಡೆ ಆಗ್ತದೆ. ಜವಾನ್ ಸಿನಿಮಾ ಕರೋಪಡಿ ಅಕ್ಷಯ್ ನಾಯಕ್ ಮೇರ್ ನಿರ್ದೇಶನ ಮಲ್ದಿನಂಚಿನ ರಡ್ನೇ ಕೊಂಕಣಿ ಸಿನಿಮಾ ಬಲೆ ಕಾರ್ಯಕ್ರಮಕ್ಕೆ ಏರ್ ಮತ ಬೈದೇರಿ ಮೂಲ ದಾದ ಮತ ಆಪುಂಡು ಬಂದಿತ್ತು ಒಂದು ವರ್ಕ. सगळ्यांना नमस्कार. आज जेवण खायला तुमकां पुरो जणांक धन्यवाद. एक वर्ष पुढे स्टार्ट जालेली जर्नी आज तुमगे पुरो जनाले दोळ्या एदराक ಸ್ವಲ್ಪ वेळान तुमकां डिस्चार्ज आसा. आमची गले फिल्मांतू कोंकणी फिल्मांतू 9वा फिल्म हे म्हूण सांगूक भारी खुश जाता सर. तशें करून आयचे कार्यक्रम सुरू करूया. सुरू करतशी पुढे आशिल्ले गेस्ट तांकां पुरो जणांक एक वळख हांव स्टेजार आपयता सर. ಪಿಕ್ಚರ್ ಒಳ್ಳೆಯದಾಗಿದೆ. ನಮ್ಮ 2 ಗಂಟೆ ಟೈಮ್ ಹೋದಲ್ಲೇ ಗೊತ್ತಾಗಲಿಲ್ಲ. ಒಳ್ಳೆಯದಾಗಿದೆ, ಸೂಪರ್ ಆಗಿದೆ. 13 days भितर एक शूटिंग जालेलें बरें एक्सलेंट पिक्चर. ब्युटिफूल एडिटींग कॉमेडी ಅಂತ ಪೂರ ಸೀಕ್ವೆನ್ಸ್ ಪೂರ लाग जाला. एक न्यू डायमेन्शन आमगेल्या कोंकणी सिनेमाक म्हणलें. सो ऑल द बेस्ट टू एंटायर आर्टिस्ट ऑफ द फिल्म. मस्त लायक आशिल्लें आनी मस्त कॉमेडी आशिल्लें आनी कितें आसलें फूल कोंकणी फिल्म्स आनी कर का म्हणून सांगता. 2 घंटे फिल्म कशी टाइमपास जाली म्हणून कळय न्ही. आसून पूर जालें. थँक्यू. फिल्म बार लायक आशिल्लें. आनी एक फावट पळोवया म्हणून दिसता असो. भारी लायक आसता फिल्म. भारी लायक आशिल्लें. ಏನು ಇಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ? ಎಂಜಾಯ್ ಮಾಡಿದ್ರೆ ಕಾಮಿಡಿ फुल कॉमेडी फिल्म वारे लायक आसलें. वडीके लागशिल्ली स्टोरी बरी आसली आनी ते कुकिंग करताले एक वडीक लागना म्हणून एक आसलें. ते प्रॉब्लम म्हळ्यार आनी कितें आसतालें त्या समाजांत आनी ते फिल्म इतलो कॉमेडी दाखयलां की सुತ್ತಮುತ್ತಲಿನ स्टोरी आमच्या समाजांत कितें घडटा तें ताणें चंद करून दाखयलां. पिक्चर बरें लायक आसलें. पळयत कॉमेडी आसा. It was a great movie. Waiting for Jawan Part 2. Yeah. ಗ್ರ್ಯಾಂಡ್ ಆಗಿದೆ, ಒಳ್ಳೆ ಸೂಪರ್ ಆಗಿದೆ. ಇನ್ನೊಮ್ಮೆ ನೋಡಬೇಕಂತ ಉಂಟು.
ಅಕ್ಷಯ್ ನಾಯ್ಕನ ಸೆಕೆಂಡ್ ಮೂವಿ. ಫಸ್ಟ್ ಮೂವಿಯಲ್ಲಿ ಅವರು ಟ್ರಾಜೆಡಿಕ್ ಎಂಡಿಂಗ್ ಮಾಡಿದರು. ಸೆಕೆಂಡ್ ಆಗಲೇ ನಾವು ಹೇಳಿದೆವು ಕಾಮಿಡಿ ಆಗಬೇಕಂತ, ಹಾಗೆ ಅವರು ಅದನ್ನು ನೆನಪಲ್ಲಿಟ್ಟು ಈ ಸಲ ಜವನ್ ಅಂತ ಭಾರಿ ಚಂದದ ಕಾಮಿಡಿ ಎಂಡಿಂಗ್ ಮೂವಿಯನ್ನು ಮಾಡಿದ್ದಾರೆ. ಬ್ಯೂಟಿಫುಲ್ ಮೂವಿ, ಪದ್ಯ ಎಲ್ಲ ಭಾರಿ ಚಂದ ಇತ್ತು, ಭಾರಿ ಚೆಂದಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಜವನ್ ಫಿಲ್ಮ್ ಲೈಕ್ ಸರ್, ಫ್ಯಾಮಿಲಿ ಜನ ಅನ್ಬೇಸನು ಗಮ್ಮತ್ತು ಕಾಮಿಡಿ ಲೈಕ್ ಜಲ್ಲ ಫಿಲ್ಮ್. ಆ್ಯಕ್ಟ್ ಕೂಡ ಮಾಡಿದ್ದೀರಾ? ಹಾಂ ಹೌದು. ಜವಾನ್ ಅಂತ ಹೇಳಿದರೆ ಊಟ, ಅದು ನಾವು ಜವಾನ್ ಮಾಡಿ ಹೇಗೆ ಹೊಟ್ಟೆ ತುಂಬ್ತದ ಅದೇ ಥರ ಈ ಮೂವಿಯಲ್ಲಿ ಕೂಡ ನಗಡಿ 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 ಹೊಟ್ಟೆ ತುಂಬಿಸಿದ್ದಾರೆ. ಒಂಥರ ಸ್ಟ್ರೆಸ್ ಬಸ್ಟರ್ ಫಿಲ್ಮ್ ಅಂತ ಹೇಳ್ಬೋದು. ನೀವು ಸ್ಟ್ರೆಸ್ ಲೈಫಲ್ಲಿದ್ದವರು ಒಮ್ಮೆ ಬಂದರೆ ನಿಮಗೆ ಫುಲ್ ಪೈಸಾ ವಸೂಲು ಆ ಥರ. ಮತ್ತು ಒಂದು ಎಷ್ಟು ಕಾಮಿಡಿ ಇದ್ರು ಅದರಲ್ಲಿ ಒಂದು ಅವ್ರ ಎಜುಕೇಷನ್ ಇದ್ದೊಂದು ವ್ಯಾಲ್ಯೂ ಎಂತ, ಆಮೇಲೆ ಯಾವುದೇ ಕೆಲಸದ ದೊಡ್ಡದಲ್ಲ ಸಣ್ಣದಲ್ಲ ಆ ಒಂದು ನೀತಿಯನ್ನು ಅವರು ಹೇಳಿದ್ದಾರೆ. ತುಂಬ ಒಳ್ಳೆಯದಾಗಿತ್ತು, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. We enjoyed the second half nicely. Okay. Thank you. ವೆರಿ ನೈಸ್. ವಿ ಗಾಟ್ ಆಡಿ ಕಾರಲ್ಲಿ ಭಾರಿ ಒಳ್ಳೆಯದಾಗ್ತದೆ. ಈ ಫಿಲ್ಮಲ್ಲಿ ಆಡಿ ಕಾರ್ ಒಂದು ರೈಡ್ ಮಾಡಲೇಬೇಕು, ನೋಡಲೇಬೇಕು. ಹಾಗೆ ಸೂರಜ್ ಭಟ್ ಅವರ ಇದು ಆ್ಯಕ್ಟಿಂಗ್ ಭಾರಿ ಒಳ್ಳೆಯದಾಗಿದೆ. ರಜನೀಶ್ ಆಗಿ ಅವ್ರು ನಮ್ಮ ಫ್ರೆಂಡೇ, ಭಾರಿ ಒಳ್ಳೆಯದಾಗಿದೆ. ಫುಲ್ಲು ಪೈಸಾ ವಸೂಲು ಗಮ್ಮತ್ತಾಗ್ತದೆ, ಒಳ್ಳೆಯದಾಗಿದೆ. ಇನ್ನಷ್ಟು ಜನ ಬಂದು ನೋಡ್ಬೋದು, ಗ್ಯಾರಂಟಿ ನೋಡ್ತಾರೆ. ಇನ್ನೂ ಸಹ ಜಾಸ್ತಿ ಶೋ ಆಗ್ತದೆ. ಜವಾನ್ ಲೈಕ್ ಅಷ್ಟಿಲ್ಲ, ಖುಷಿಯಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಅಷ್ಟಿಲ್ಲ. ಗುಡ್ ಸ್ಟ್ರೆಸ್ ಬಸ್ಟರ್ಸ್, ಒಳ್ಳೆಯದಾಗಿದೆ ಫಿಲ್ಮ್. ಆಲ್ ದಿ ಬೆಸ್ಟ್ ಟು ದ ಕ್ರೂಸ್, ಫುಲ್ ಟೀಮಿಗೆ. 2 ಗಂಟೆ ಓದ್ದೇ ಗೊತ್ತಾಗಿಲ್ಲ. ಪಿಕ್ಚರ್ ಒಳ್ಳೆ ಜವಾನ್, ತೊಂದರೆ ಇಲ್ಲ. ನನ್ನ ಮಗನೇ ಮ್ಯೂಸಿಕ್ ಡೈರೆಕ್ಟರ್. ಹೌದು, ಸಾತ್ವಿಕ್ ಪಡಿಯಾರ್. ಕಾಮಿಡಿ ಇತ್ತು, ಒಳ್ಳೇದಿತ್ತು, ಇಷ್ಟ ಆಯಿತು ಸರ್. ಪಲ್ಲೆ ಸರ್ ಪರ್ಫಾರ್ಮ್ ಮಾಡ್ತಾರೆ ಕೊಂಕಣಿ ಸಿನಿಮಾ ತುಳು ಈತಿನ ತುಳು ಸಿನಿಮಾ ಮಸ್ತ್ ಜನಕ್ಕೆ ಎಂಟರ್ಟೈನ್ ಮಾಡ್ತಾ ಬೈದಾರೆ. ಸ್ಮಾಲ್ ಸ್ಕ್ರೀನ್ ರಾಡು ಬಿಗ್ ಸ್ಕ್ರೀನ್ ರಾಡು ಈ ಸರ್ ಕೊಂಕಣಿ ಸಿನಿಮಾ ತೋಜಿದು ಬೈದಾರೆ. ಎಂಚ ಫೀಲ್ ಆಗೋದು ಜನಕ್ಕೆ ಈತ್ ಬರೋದು ಅಭಿಪ್ರಾಯ? ಮಸ್ತ್ ಖುಷಿ ಆಗೋದು. ಕೊಂಕಣಿ ಮೂವಿ ಫಸ್ಟ್ ಟೈಮ್ ಮಲ್ತೀನಿ. ಐದು ಪಕ್ಕ ಕೊಂಕಣಿ ಅರ್ಥ ಆಗುಂಟು, ಬಟ್ ಅಕ್ಲಿ ಪೂರ ಸೇರಿದಂಗೆ ಕೊಂಕಣಿ ಕಲ್ಪಾಯಿರು. ಅದು ಸ್ಟೇಜ್ ಕೊಂಕಣಿ ಪಾತ್ರ ಕೇಂತಾರೆ ಅಂದು ಕೊಂಕಣಿ ಪಾತ್ಯಾರು ಏನೊಂದು ಈತೆ ಕೊಂಕಣಿ ಪಾತ್ಯಾರ ಕಲ್ಪಾಯಿರು. ಈತನ ತುಳು ಕನ್ನಡ ಮೂವಿ ಮಲ್ತೆ ಮಸ್ತ್ ಖುಷಿ ಆಪಂಡು. ತುಳುನಾಡು ಮಾತೆಲ್ಲ ಈ ಮೂವಿನ ತೂಲೆ ಒಂಜಿ ಎಡ್ಡೆ ಒಂಜಿ ಟೀಮ್ ಪತ್ತೊಂದು ಹಾಕಲು ಎಡ್ಡೆ ಒಂಜಿ ಸಿನಿಮಾ ಮಲ್ದೇರು ಪ್ರಯತ್ನ ಮಾಡಿದ್ದೇರು. ಪಕ್ಕ ಇರೆಗೆ ಓಲ್ಲ ಬೋರ್ ಒಂದು ಆಪುಜಿ ಇರೆಗೆ ನಮಗೆ ಅರ್ಥ ಆಯ್ಜಿನೆಲ್ಲ ನಮಗೆ ಕೆಲವೊಂಜಿ ಸನ್ನಿವೇಶ ಅಂತೂ ಖುಷಿ ಆವೊಂದುಂಡು. ಸೊ ಅಂಚೆ ಅದು ಪ್ರತಿಯವರಿಲ್ಲ ಸಿನಿಮಾ ತೂಲೆ ಯಾಲೊಂಜಿ ಎಲ್ಲಿಯ ಪಾತ್ರ ಮಲ್ದೆ ಮಾತೆರ್ಲ ಬರ್ತದೆ ಸಿನಿಮಾ ತೋದೊಂದೇನು ಸಿನಿಮಾನ ಗೆಂದಲ್ಲ ಅಪ್ಪ ಕೊಂಕಣಿ ಮೂವೀಸ್ ಜಾಸ್ತಿ ಬರ್ಕೊಂಡು ಅಪ್ಪ ನಮ್ಮ ಭಾಷೆ ಬುಲೆ ಉಂಡು. ಅದಕ್ಕೋಸ್ಕರ ನಮ್ಮ ಸಿನಿಮಾ ನಾಟಕಲ್ ಪೂರ ದಾಯ ಬಣ್ಣ ಇತ್ತು. ತುಳು ಭಾಷೆ ಅವಡೆ ಕೊಂಕಣಿ ಪೂರ ನಮ್ಮ ಅಪ್ಪೆ ಭಾಷೆದ ಲೆಕ್ಕನೆ ಬಾರಿ ನಮ್ಮ ಭಾಷೆ. ಸೊ ಅಂಚಾದ ಆ ಭಾಷೆ ಪೂರ ಎಡ್ಡೆ ಅವಡೆ ಒಂದು ಪಂಡದು ಹೆಂಗೆ ಯಾರೊಂದು ಆ್ಯಕ್ಟ್ ಮಲ್ತೆ ಅದಕ್ಕೋಸ್ಕರ ಇಡೀ ಟೀಮ್ಗೆ ಅಂತ ಥ್ಯಾಂಕ್ಸ್ ಮಾಡೋದಿಲ್ಲ. ಆಲ್ ದಿ ಬೆಸ್ಟ್ ಜವಾನ್. ಸೂಪರ್ ಆಗಿದೆ ಫಿಲ್ಮ್. ನನ್ನ ಅಕ್ಕನ ಮಗ ಮ್ಯೂಸಿಕ್ ಹಾಕಿದ್ದಾನೆ, ಹಾಗೆ ಸೂಪರ್ ಆಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಸೂಪರ್ ಚೆಂದಾಗಿ. ಸೂಪರ್ ಆಗಿದೆ. ಎಲ್ಲ ಆ್ಯಕ್ಟಿಂಗ್ ಎಲ್ಲರೂ ಒಳ್ಳೆ ಮಾಡಿದ್ದಾರೆ. ಕೊಂಕಣಿಯಲ್ಲಿ ಫಸ್ಟ್ ಟೈಮ್ ಇಂಥ ಒಳ್ಳೆ ಮೂವಿ ಬಂದಿದ್ದಾರೆ. ಒಳ್ಳೆಯದು, ಸೂಪರ್. ಇದು ಕಾಮಿಕ್ ಪಿಕ್ಚರು, ಎಲ್ಲರೂ ನೋಡಬೇಕಾದ ಪಿಕ್ಚರು. ಎಲ್ಲ ಮನೆಯಲ್ಲಿ ಎಲ್ಲರೂ ಸಹ ಬಂದು ನೋಡಬೇಕಾಗಿ ವಿನಂತಿ. ಪಿಕ್ಚರು ತುಂಬ ಒಳ್ಳೆಯದುಂಟು, ಎಲ್ಲರೂ ಬಂದು ನೋಡಬೇಕು ಕೊಂಕಣಿ ಪಿಕ್ಚರ್. ಜಾವಣ್ ಮಣರ್ ಜಾವಣ್ ಅಕ್ಷಯ್ व्हेरी गुड अँड पूर्ण जणांना इथलं लायक केलं म्हणाल मृष्टान भोजन आणि एक 4 वेळा पळेलरी काही बेजार जायच ना. ऑल द बेस्ट. मस्त लायक झालं फिल्म. कोंकणींद एक कॉमेडी फिल्म फर्स्ट टाइम आयला. मस्त खुशी झालं. इतलं वर्ष पुरा स्टोरी येत असेल. सुपर कॉमेडी. अक्षयला डायरेक्शन सुपर. सूरजला स्टोरी जेव्हा पुरा सुपर झालं. मागीर नवे कलाविद जाल्ला री बार लायक कोण ॲक्ट केला बार लायक जाल्ला. दैदवरनं पूर्ण त्यांनी या फिल्म पळयती सपोर्ट करती. अक्षयक अनेक मुखारी फिल्म करतेसी तुम्ही सपोर्ट करत म्हणून निमगून घेतास. ಫಿಲ್ಮ್ ತುಂಬ ಖುಷಿ ಆಯಿತು. ಜನಮನದ ನಂತರ ಕೊಂಕಣಿ ಫಿಲ್ಮ್ ನೋಡಲಿಕ್ಕೆ ಆಗಲಿಲ್ಲ ಯಾವುದು ಸಹ. ಇದು ತುಂಬ ಖುಷಿ ಆಯಿತು. ಒಂದು ಕಾಮಿಡಿ ಸುಮಾರು 1.5 ಗಂಟೆ ನಗಡಿಕೊಂಡು ಒಳ್ಳೆ ಟೈಮ್ ಪಾಸ್. ಕೊಂಕಣಿಲಿ ಬಂದಂಥ ಹೆಚ್ಚಾಗಿ ಫ್ಯಾಮಿಲಿ ಎಂಟರ್ಟೈನರ್ ಬರ್ತಾ ಇತ್ತು. ಔಟ್ ಆ್ಯಂಡ್ ಔಟ್ ಕಾಮಿಡಿ ಬರಲಿಲ್ಲ ಈಶ್ವರಿಗೆ ನಾನು ನೋಡಿದ ಪ್ರಕಾರ. ಸೊ ಫಸ್ಟ್ ಟೈಮ್ ಬಂದಿದೆ. ಸೊ ಅದನ್ನು ಎಷ್ಟು ಎಂಜಾಯ್ ಮಾಡಿದೆ? ಅಲ್ಲ, ಫುಲ್ ಎಂಜಾಯ್ ಮಾಡಿದ್ದೇನೆ. ಅದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಫುಲ್ ಎಂಟರ್ಟೈನ್ಮೆಂಟ್ ಇತ್ತು. ಊಟ ಇಲ್ಲ, ಇದು ತೊಂದರೆ ಇಲ್ಲ. ಹೊಟ್ಟೆ ತುಂಬ ನೆಗಡಿ ಕಣ್ಣಲ್ಲಿ ನೀರು ಬರಲಿಕ್ಕೆ. ಜವಾನ್ ಅಂದರೆ ಆ್ಯಕ್ಚುಲಿ ಅದು ಊಟ.
ಬಟ್ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಎಲ್ಲ ಎಮೋಷನ್ಸ್ ಆಗಿರ್ಬೋದು, ಇಲ್ಲ ಒಂದು ಒಳ್ಳೆ ಗುಡ್ ಮೆಸೇಜ್ ಆಯಿತು, ಕೊಟ್ಟ ಮೆಸೇಜ್ ಕೂಡ ಮೆಸೇಜ್ ಇತ್ತು. ಆ್ಯಂಡ್ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ದಿ ಬೆಸ್ಟ್ ಮಾಡಿದ್ದಾರೆ. ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು. ಆರ್ಟಿಸ್ಟಿಗೆ ಹಾಗೂ ಡೈರೆಕ್ಟರ್ಗೆ ಆಲ್ ದ ಬೆಸ್ಟ್. पुत्तूरद ಮತ್ತು अक्षय बाहर ला केला सिनेमा आणि केला की सक्सेस हवे तुका देव आशीर्वाद करो आणि मस्ती ಪಿಕ್ಚರ್ ಕತ್ತು ಹೇಳಕ್ಕೆ ಭಾಗ್ಯ ದೇವ ಪ್ರಾಪ್ತಿ ಕೊಂದೇನು ಪಿಕ್ಚರ್ ಒಳ್ಳೆಯದಾಗಿದೆ. ದೇವರ ದಯದಿಂದ ಒಳ್ಳೆಯದಾಗಲಿ. ನಮ್ಮ ಪುತ್ತೂರದ ಮುತ್ತು ಇನ್ನೂ ಬೆಳೀಲಿ, ದೇಶಾದ್ಯಂತ ಅವರ ಹೆಸರು ಬರಲಿ. ಪುತ್ತೂರದ ಮುತ್ತುಗಳು ಆಯಿತು, ಒಳ್ಳೆಯದಾಗಲಿ. ಸೊ ಅಂಚ ಕೊಂಕಣಿ ಅಸೋಸಿಯೇಷನ್ ಮಾತ ಮಿತ್ತು ಬರೋಣ ಎಂಕಲು ನೀವು ಪ್ರಾರ್ಥನೆ ಹೋಗಪ್ಪ ಅಂಚ ಜವನ್ ಫ್ಯಾಮಿಲಿಲ ಅಕ್ಲೆಗೆ ಮಾತ ಟೀಮ್ದ ಅಕ್ಲೆ ಮಾತ ಆಲ್ ದ ಬೆಸ್ಟ್ ಅನ್ನು ಬಂದು ಕೂಡ ಎಡ್ಡೆ ಮಾಡ್ಕೊಳ್ಳೋದು ಎಂಕಲ ಆಶೀರ್ವಾದ ಯಾಪದ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ ಇರೋ ಬ್ಲೆಸ್ಸಿಂಗ್ಸ್ ಯಾಪದ. ಬಾರಿ ಲಾಯ್ದಲ್ಲ ಪಿಕ್ಚರ್ कॉमेडी लायक हसून हसून पूर जाता पुरा आमगेले जनान आमचे गेल्यान GS समाजान येवन हे पुरा पिक्चर पळोवक बारी अंतू आनी पिक्चरांनी केला पळत चलेची बारी कॉमेडी आसा येवन पळयात. लायक जाला सिनेमा. एक विषय कसा म्हळ्यार इतली एक यंगस्टरान धैर्य करून बारी एक चंद सिनेमा काळा तेव्हा एक न्ही दोन्ही फिल्म तेगेलें आनी मुखारसून अशींची सिनेमा करची ताका प्रोत्साह आमगेले तसले जनान दिवका पुरा जनान कोंकणी जनान ताका मान तेन्ना मान आनी काही मुखारसून सिनेमा काडूं ताका धैर्य येता. हे एफर्ट इज वेरी गूड. कित्याक म्हळ्यार टॅक्निकली जावो कॅमरा वर्क सावंड आनी पुरा जनान एक्टींग एवरीथींग वॉज वेरी गुड. कीप इट अप अक्षय, ऑल द बेस्ट. सुपर वर्ड मस्त स्मॉल वर्ड जाता. सुपर से ऊपर म्हणून एक आसपळ दॅट इज इट. पूण आमी विंगड कॉमेडी फिल्म्स आनी राखता आशिल्ले. टुडेज मूवी वॉज आउट ऑफ द वर्ल्ड कळ्ळें. फ्रॉम द स्टार्ट टील द एंड म्हाका सिनेमा थिएटरा बसला म्हणून उडगासना. इट वॉज लायक वॉचिंग समथींग जेन्युइन रियल लायफ जावचें म्हणके. एंड आय विश कंग्रॅच्युलेशन्स टू एवरी वन कोण एक्ट केला पळय तांकां. आनी प्रेईंग टू गॉड की मस्त असेल सिनेमा वो आनी पुरा जनान मस्त तांकां पुरा प्रमोट करता तितले तुगेले कशें म्हणचे सपोर्ट करून ह्या मूवी हिट जावची तशें पळोवका म्हूण हांवें म्हगेलें फ्रॉम द बॉटम ऑफ ಮೈ ಹಾರ್ಟ್ ಐ ಪ್ರೇ ಟು ಗಾಡ್. ಸೊ ಜವಾನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಬ್ಬ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಇಷ್ಟವರೆಗೆ ನೀವೇನು ರಿವ್ಯೂಸ್ ನೋಡಿದ್ದೀರಾ? ಈತನಿಗೆ ದಾದ ರಿವ್ಯೂಸ್ ತೂತಾರ ಐತ ಪ್ರಕಾರ ಜನಕಲು ಫಸ್ಟ್ ಶೋನ್ ಕಂಪ್ಲೀಟ್ ಎಂಜಾಯ್ ಮಲ್ದೇರಿ. ಏತು ಬಂಡ ಕೆಲವರಿಗೆ ಕನ್ನಡ ತೆಲ್ತು ಕನ್ನಡ ನೀರು ಬೈದಿನ ಪನ್ನೋದಿಲ್ಲ. ಸೊ ಈ ಸಿನಿಮಾದ ಅಭಿನಯ ಮಲ್ದಿನ ಒಂಚು ಕಲಾವಿದನ ಮುಟ್ಟಿಲ್ಲ ಇರ್ಬಲ್ಲಿ ಪಾತಿರ್ದ ದಾದ ಬಂಡ ಫಿಲ್ಮ್ ಶೂಟಿಂಗ್ ಆದಾಗ ಎಂಕಲ್ ನಮ್ಮ ಮನಸ್ಸು ಒಂಜಿ ಉಪ್ಪುಂಡು ಇಂಚ ಆವು ಬಂಡು ಐಡ್ಲ ಐವ ಪಾಲು ಸೋಕಾತಾನೆ ಬೆಟರ್ ಆತಾನೆ ಪ್ರತಿಯೊಂದು ಆ್ಯಕ್ಟಿಂಗ್ಲ ಸೋ ನ್ಯಾಚುರಲ್ ಬೈದಂಡು. ಆ್ಯಂಡ್ ಎಂಕಲ್ನ ಕೊಂಕಣಿ ಲ್ಯಾಂಗ್ವೇಜ್ ಇದು ಮುಟ್ಟ ಇಂಚಿನ ಕಮರ್ಷಿಯಲ್ ಟೋಟಲಿ ಕಮರ್ಷಿಯಲ್ ಫಿಲ್ಮಿನ್ ಆ್ಯಂಡ್ ಕಾಮಿಡಿ. ಏತ್ ಕಾಮಿಡಿ ಬಂದಾಗ ಟೈಮ್ ಪೋತಿನ ಜನಕ್ಕೆ ಗೊತ್ತೇ ಆದಿತ್ತು ಎಂಕಲ ಗೊತ್ತಾದ ಆತ ಪೊರ್ಲುಂಡು. ಸೊ ನಮ್ಮ ಎಂಕಲ್ನ ಅಕ್ಷಯ್ ನಾಯ್ಕ ಉಳ್ಳರು ಕೊಡಿದ್ರು ಆರ್ನ ಎಫರ್ಟ್ಸ್ 100% ರಿಸಲ್ಟ್ ಕೊಡ್ತುಂಡು. ಸೊ ಜನಕ್ಲಿಂದೇನ ಮಾತೆಲ್ಲ ತೂಡು ಕೊಂಕಣಿ ಲ್ಯಾಂಗ್ವೇಜ್ಗೆ ಸಪೋರ್ಟ್ ಮಾಡ್ಕೊಡು ದಯಪಂಡ ಅಂದು ಬಾಕಿದ ಲ್ಯಾಂಗ್ವೇಜ್ ಬರ್ಪಿನ ಫಿಲ್ಮ್ ಕಂಪೇರ್ ಮಾಡ್ತಾನೆ ಎಂಕಲ್ನ ದಾಲ ಇಜ್ಜಿ. ಸೊ ಆಯ್ನಿಟ್ಟ ಎನ್ಕರೇಜ್ ಮಲ್ಪಲೆ ನಿಖಲ್ ನಾವು ಒಪಿನಿಯನ್ ಉಂಡತೆ ಸೋಷಿಯಲ್ ಮೀಡಿಯಾಡು ಪಾಡ್ಲೆ ಅವು ತೂದಾದ ಜನ ಬರಲ್ಲ. ಸೊ ಆಲ್ ದ ಬೆಸ್ಟ್. ಅದಕ್ಕೋಸ್ಕರ ಜೈಕಿರಣ್ ನಟಿ ಯಾಪಲ ನಿಕ್ಲೊಟ್ಟಿಗೆ ಇಪ್ಕೊಂಡು ಅಕ್ಷಯ್ ನೊಟ್ಟಿಗೆ ಯಾಪಲ ನಿಕ್ಲಿಲ್ಲ. ಯಾ ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ? ಫಸ್ಟ್ ಟೈಮ್ ಕೊಂಕಣಿಯಲ್ಲಿ ಇಂಥ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಬಂದಿದೆ. ಯಾಕಂದರೆ ನಾನು ನೋಡಿದ ಪ್ರಕಾರ ಕೊಂಕಣಿಯಲ್ಲಿ ಬರೋದು ಫ್ಯಾಮಿಲಿ ಎಂಟರ್ಟೈನರ್ ಬರ್ತದೆ, ಅದು ಬೇರೆ ಜಾನರ್ ಸಿನಿಮಾಗಳು ಬರ್ತದೆ. ಔಟ್ ಆ್ಯಂಡ್ ಔಟ್ ಕೊಂಕಣಿಯಲ್ಲಿ ಬಂದದ್ದು ಅಕ್ಷಯ್ ಅವ್ರದ್ದು ಎರಡನೇ ಸಿನಿಮಾ. ಫಸ್ಟು ಅಂತ ಮಾಡಿದರು. ಅಂತು ಸಿನಿಮಾ ಟೋಟಲ್ ಔಟ್ ಆ್ಯಂಡ್ ಔಟ್ ಸೀರಿಯಸ್ ಕಾನ್ಸೆಪ್ಟ್ ಆಗಿತ್ತು. ಸೊ ಈ ಸಿನಿಮಾ ಬಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಕೊಟ್ಟಿದ್ದಾರೆ. ನೀವು ಕೂಡ ಹಲವಾರು ತುಳು ಕಾಮಿಡಿ ಸಿನಿಮಾಗಳನ್ನು ನೋಡಿದ್ದೀರಾ. ಈಗ ಆಲ್ ದ ಸಡನ್ ಕೊಂಕಣಿಯಲ್ಲಿ ಈ ಥರ ಒಂದು ಎಸ್ಪೆಷಲಿ GSP ಕೊಂಕಣಿಯಲ್ಲಿ ಬಂದಾಗ ಹೇಗೆ ಫೀಲ್ ಆಗ್ತದೆ? ಈ ಕಾಮಿಡಿ ಪಿಕ್ಚರ್ ನೋಡುವಾಗ ನಮಗೆ ಅಂದರೆ ಸಂಸಾರದ ಎಲ್ಲ ಮರೆತು ಒಮ್ಮೆ ತುಂಬ ಖುಷಿ ಆಯಿತು. ಮತ್ತು ಹೀಗೆ ಅವರು ಒಳ್ಳೊಳ್ಳೆ ಪಿಕ್ಚರ್ಗಳನ್ನು ಮಾಡಿ ಜನರಿಗೆಲ್ಲ ನಗಿಸ್ತಾ ಅವರದ್ದು ಸ್ವಲ್ಪ ಪ್ರೋತ್ಸಾಹ, ಜನರ ಪ್ರೋತ್ಸಾಹ ಸಹ ಅವರಿಗೆ ಸಿಗಲಿ. ತುಂಬ ಪಿಕ್ಚರ್ಗಳಾಗಲಿ, ಇಂಥದೇ ಕಾಮಿಡಿ ಪಿಕ್ಚರ್ಗಳು ಬರಲಿ ತುಂಬ ಇನ್ನು ಸಹ, ಮತ್ತು ಜನರನ್ನು ರಂಜಿಸಲಿ ಅಂಥೇಳಿ ನಾವು ಅವನರು ಎಲ್ಲ ಸಮಾಜದ ಪರವಾಗಿ ನಮ್ಮದು ಹಾರೈಸ್ತೇವೆ, ಜನರ ಪರವಾಗಿ ಹಾರೈಸ್ತೇವೆ. ಆ ದೇವರಲ್ಲಿ ಬೇಡಿಕೊಳ್ತೇವೆ. ಫಿಲ್ಮ್ ಸೂಪರ್ ಅಶಿಲ ಫುಲ್ ಹಸುನು ಪೊಟ್ಟ ದೂಕೆ ಐತೆ ಅಸಲು ಫಿಲ್ಮ್ ತುಮ್ಮಿ ಏಕ್ ಕಡೆ ಏಕ್ ಟೈಮ್ ಕೋರ್ನು ವಿದೌಟ್ ಮಿಸ್ ಜಾವಣ್ಣ ಪೊಳೋಕ ಬಾಬು ಸಂಗ್ರಹ
ಲಾಯ್ಕತಿಲ್ ಫಿಲ್ಮ್ ಪುಲದನನ್ ಪೊಲೋಕ. ಮೂವಿ ಚೆನ್ನಾಗಿದೆ. ಕೊಂಕಣಿಯಲ್ಲಿ ಇಂಥ ಒಳ್ಳೆ ಫಿಲ್ಮ್ ಯಾವ್ದು ಬಂದಿದೆ? ಕಾಮಿಡಿ, ತುಂಬ ಕಾಮಿಡಿ. 9ನೇ ಫಿಲ್ಮ್ ಇದು ಕೊಂಕಣಿಯಲ್ಲಿ 9ನೇ ಫಿಲ್ಮು. ಈ ಥರ ಎಲ್ಲ ಫ್ಯಾಮಿಲಿ ಸ್ಟೋರಿ ಬರ್ತಾಯಿದೆ, ಅದರ ಫುಲ್ಲು ಕಾಮಿಡಿ ಇರೋ ಫಿಲ್ಮ್. ತುಳುವಲ್ಲಿ ಒಳ್ಳೆ ಯಾವ ಥರ ಬರ್ತಾಯಿದ್ದೋ ಅದೇ ಥರ ಕೊಂಕಣಿಯಲ್ಲೂ ಒಳ್ಳೆ. ಇನ್ನೂ ಪಾರ್ಟ್ 2 ನೋಡಿ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲ ಟೀಮಿಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸೊ ಇವರು ನಮ್ಮ ಹಿರಿಯ ಕಲಾವಿದರು. ಇವರನ್ನು ನಾನು ಅಂತೂ ಸಿನಿಮಾದಿಂದ ನೋಡ್ತಾ ಇದ್ದೇನೆ. ಅಂತೂ ಸೆಟ್ಟಲ್ಲಿ ನೋಡಿದ್ದೀನಿ, ಹಲವಾರು ತುಳು ಸಿನಿಮಾಗಳಲ್ಲಿ ನೋಡಿದ್ದೀನಿ. ಇವರ ಅಭಿನಯವನ್ನು ಎಲ್ಲ ಜನಗಳು ಮೆಚ್ತಾರೆ. ಸೊ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಇವರು ಸ್ಕ್ರೀನ್ಗೆ ಬಂದರೆ ಸಾಕು ಜನ ನಗ್ತಾರೆ. ಸೊ ಬನ್ನಿ ಅವ್ರ ಹತ್ರನೇ ಕೇಳುವ, ಹೇಗಾಯಿತು ಮೇಡಮ್? ನನಗೆ ಒಳ್ಳೆಯದಾಯಿತು. ನನಗೆ ಮೊದಲು ಹೆದರಿಕೆ ಇತ್ತು, ಹೇಗೆ ಕಾಣ್ತದೆ ನಾನು ಹೇಗೆ ಮಾಡಿ, ಕಡೆಗೆ ಇದು ಕರೆಕ್ಟ್ ಆಗಿದೆ. ಮತ್ತು ಇಡೀ ಸಿನಿಮಾವೇ ಸ್ಟಾರ್ಟಿಂಗ್ನಿಂದ ಎಂಡ್ ತನಕ ಒಂದು ನೆಗಾಡೋದೆ, ಅದರಲ್ಲಿ ಟೈಮ್ ಹೋದದ್ದು ಸಹ ನಮಗೆ ತಿಳಿಲಿಲ್ಲ. ನಮಗೆ ನಮ್ಮ ಸೀನ್ ಮಾಡುವಾಗ ಹೇಗೆ ಅಂತ ನಮಗೆ ಗೊತ್ತಿರಲಿಲ್ಲ ನೋಡಿ. ಆದರೆ ಒಳ್ಳೆಯದಾಗಿದೆ, ಅಂತೂ ಒಳ್ಳೆಯದಾಯಿತು. ಇದು ಸಹ ಆಯಿತು. ನೆಕ್ಸ್ಟ್ 3rd ಪಿಕ್ಚರ್ ಆದಷ್ಟು ಬೇಗ ಬರಲಿ, ಎಲ್ರಿಗೂ ಇಂಥ ಕಾಮಿಡಿ ಒಳ್ಳೆಯದು ಸಿಗಲಿ ಅಂತ ನಾವು ದೇವರನ್ನ ಬೇಡಿ, ಎಲ್ಲ ಈ ಸಿನಿಮಾ ಮಾಡಿದೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇನ್ನು ಸಹ ಹೆಚ್ಚು ಫಿಲ್ಮ್ ಎಲ್ಲ ಇಂಥದ್ದೇ ಬರ್ತಾ ಇರಲಿ, ನಾವು ಸಹ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೇವೆ. ಅಂತೋಲಿ ಮಾಡಿದ್ದೀರಾ, ಅದರಲ್ಲಿ ಬೇರೆನೇ ಕ್ಯಾರೆಕ್ಟರ್. ಅದನ್ನು ಇನ್ನೂ ನೆನಪುಟ್ಟು ನನಗೆ. ಭಾರಿ ಜೋರು ನೀವು ಆಗ ಅಲ್ವಾ, ಭಾರಿ ಜೋರು ಅಂತೋಲಿ ಮಾಡಿದ್ದೀರಿ. ಈಗ ಇನ್ನೊಂದು ವಿಭಿನ್ನವಾದ ಪಾತ್ರ. ಹಾಗಾದರೆ ನಾವು ಜವಾನ್ ಪಾರ್ಟ್ 2 ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ, ನನಗೆ ಅದು ಶಕ್ತಿ ದೇವರು ಖಂಡಿತ ಕೊಡ್ತಾರೆ. ನಾನು ಹೇಗೋ ಮಾಡ್ತೀನಿ ಅಂತ ನನಗೆ ಧೈರ್ಯ ಉಂಟು. ಸರಿ ಮೇಡಮ್, ಇದೇ ರೀತಿ ಹಲವಾರು ತುಳು ಸಿನಿಮಾ ಹಾಗೂ ಕೊಂಕಣಿ ಸಿನಿಮಾಗಳಲ್ಲಿ ಅಭಿನಯಿಸಿ ಇನ್ನೂ ಜನಗಳನ್ನು ಪ್ರೋತ್ಸಾಹಿಸಿ ನಗಿಸಿ. ತುಳು ಸಿನಿಮಾ ಸಹ ಮಾಡ್ತಾ ಇದ್ದೇನೆ, ಕನ್ನಡದಲ್ಲಿ ಮಾಡಿದ್ದೇನೆ. ಹಾಗೆ ದೇವರು ನನಗೆ ಶಕ್ತಿ ಕೊಡ್ತಾರೆ. ನಿಮ್ಮಂಥರ ಮೊದಲು ಪ್ರೋತ್ಸಾಹ ಬೇಕು, ನಮಗೆ ಅವಕಾಶ ಸಿಗಬೇಕು. ಆ ಅವಕಾಶವನ್ನು ನಾನು ಯೂಸ್ ಮಾಡಲಿಕ್ಕೆ ಖಂಡಿತ ರೆಡಿ ಇದ್ದೇನೆ. ದೇವರು ಯಾವಾಗಲೂ ಶಕ್ತಿ ಕೊಡಲಿ ಅಂತ ದೇವರೊಡನೆ ಬೇಡೋದು. ಆರೋಗ್ಯ ಸರಿ ಪಲ್ಲೆ. ಸೊ ನಮ್ಮ ತಾಯಿಯವರ ಅಭಿನಯದ ಮಾಡಿದ ಒಂದು ಕೊಂಕಣಿ ಚಿತ್ರ, 2ನೇ ಚಿತ್ರ. ಅಂದರೆ ಒಂದು ಫಸ್ಟ್ ಶೋ ಅಲ್ಲಿ ಇವತ್ತು ಅವರ ಜೊತೆ ಬಂದು ನೋಡುವ ಒಂದು ಅವಕಾಶವನ್ನು ಸಿಕ್ಕಿದೆ. ತುಂಬ ಸಂತೋಷ. ಹಾಗೆ ಎಲ್ಲರೂ ಒಂದು ಕೊಂಕಣಿ ಮಾತಾಡುವವರು ಈ ಜವಾನ್ ಸಿನಿಮಾವನ್ನು ಬಂದು ನೋಡಬೇಕು, ಪ್ರೋತ್ಸಾಹ ಕೊಡಬೇಕು. ನಮ್ಮ ಕರೋಪಾಡಿ ಅಕ್ಷಯ್ ನಾಯಕ್ ಪ್ಲಸ್ ಸಂಗಡಿಗರು ತುಂಬ ಒಳ್ಳೆ ಮಾಡಿದ್ದಾರೆ. ಎಲ್ಲರೂ ಬಂದು ಒಂದು ಕುಟುಂಬ ಜೊತೆ ಬಂದು ನೋಡಬೇಕು, ನಮ್ಮ ಕೊಂಕಣಿ ಒಂದು ಸಿನಿಮಾಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಅಷ್ಟೇ. 4ನೇದು ಕೊಂಕಣಿ ಪಿಕ್ಚರ್. ಇದರ ಮೊದಲು ನಾನು ನಮ್ಮ ಉಜ್ವಾಡ್ ಅಂತ ಅದನ್ನು ಮಾಡಿದ್ದೇನೆ. ಮತ್ತು ಇವರು ಅಕ್ಷಯ ನಾಯಕರದ್ದು ಅಂತೂ ಅಂತ ಅವ್ರು ಮೊದಲು ತೆಗೆದರು. ಅಂತೂ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೇನೆ. ಮತ್ತು ರಮೇಶ್ ಕಾಮತ್ 2 ಮೂವಿ, ಅಪ್ಸರದಾರ ಮತ್ತು ಅದರೊಂದು 2 ಪಿಕ್ಚರಲ್ಲಿ. ಹಾಗೆ ಟೋಟಲ್ 4-5 ಕೊಂಕಣಿ ಮೂವಿಯಲ್ಲಿ ಮಾಡಿದ್ದೇನೆ. ಸೊ ಈಗ ಇವತ್ತು ಫಸ್ಟ್ ಶೋ ಅಲ್ಲಿ ಜನಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದೀರಾ, ಹೇಗೆ ಅನಿಸ್ತಾ ಉಂಟು ಸರ್? ಇದು ಇದ್ರೆ ಆಫ್ಟರ್ ಲಾಂಗ್ ಟೈಮ್ ಒಂದು ಕೊಂಕಣಿಯಲ್ಲಿ ಒಂದು ಕಾಮಿಡಿ ಮೂವಿ ಬರ್ತಾ ಇದೆ ಅಂದರೆ ಎಲ್ಲರಿಗೂ ಒಂದೆಲ್ಲ ಭಾರಿ ಖುಷಿಯಾಗಿದೆ. ಇಷ್ಟು ಬಂದ ಮೂವಿಯೆಲ್ಲ ಒಂದು ಫ್ಯಾಮಿಲಿ ಸೆಂಟಿಮೆಂಟ್, ಸೀರಿಯಸ್ನೆಸ್ ಅಥವಾ ಇದೆ. ಈಗ ಇದೆಲ್ಲ ಫುಲ್ಲು ಕಾಮಿಡಿ. ಸೊ ಹೌದು, ಮೆಸೇಜ್ ಸಹ ಉಂಟು. ಹೌದು, ಕರೆಕ್ಟ್. ಕಾಮಿಡಿ ಸಹ ಉಂಟು, ಮೆಸೇಜ್ ಕೂಡ ಉಂಟು. ಕೆಲಸ ಆಗಿ ಸುಮ್ಮನೆ ನಾವು ಕೂತ್ಕೊಳ್ಬಾರ್ದು, ಎಂಬೆ ಆದರೂ ಕೂಡ ಕೆಲಸ ಸಿಗೋವರೆಗೆ ನಾವೇನಾದರೂ ದುಡಿಬೇಕು, ಮಾಡಬೇಕು ಹೇಳಿ ಒಂದು ಮೆಸೇಜ್ ಸಹ ಉಂಟು. ಮೆಸೇಜ್ ಇಲ್ಲಾದರೂ ಕೂಡ ಒಂದು ಈಗ ಜನರಿಗೆ ಮನೋರಂಜನೆ ಬೇಕು. ಲೈಫಲ್ಲಿ ಎಲ್ಲರೂ ಬ್ಯುಸಿ ಯಾರು ತಲೆ ಬಿಸಿಲು ಇರುವಾಗ ಒಂದು 2 ಗಂಟೆ ಕೂತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಒಳ್ಳೆಯದಾಗಿದೆ. ನಗಡ್ಲಿಕ್ಕೆ ಕಾಮಿಡಿ ಉಂಟು. ಅವ್ರು 4 ಜನರಿಗೆ ಹೇಳಬೇಕು, ನಾಳೆ ಪಿಕ್ಚರ್ ನೋಡ್ಬೋದು, ಒಳ್ಳೆಯದಾಗಿದೆ. ಕೊಂಕಣಿ ಅಕ್ಷಯ್ ನಾಯಕರವರೊಂದು ಒಳ್ಳೆ ಫಿಲ್ಮ್ ತೆಗಿದ್ದಾರಂತ. ಹೌದು, ನಾನು ಜವಾನ್ ಫಿಲ್ಮ್ ಡೈರೆಕ್ಟ್ರ ಅಮ್ಮನಾಗಿ ಈ ಫಿಲ್ಮಲ್ಲಿ ಒಂದು ಸಣ್ಣ ಪಾರ್ಟ್ ಮಾಡಿದ್ದೇನೆ. ಯಾಕೇಳಿದರೆ ಪ್ರತಿಯೊಬ್ಬರಲ್ಲಿ ಟ್ಯಾಲೆಂಟ್ ಉಂಟು, ಅದನ್ನು ಪ್ರದರ್ಶನ ಮಾಡಬೇಕು ಅಷ್ಟೇ. ಅದು ಹೊರಗೆ ಬರಬೇಕು ಅವರೆಲ್ಲರೂ. ಹಾಗೆ ಇದ್ದರೆ ಮಾತ್ರ ನಮ್ಮ ಸಮಾಜದ್ದು, ನಮ್ಮ ಭಾಷೆ, ಕೊಂಕಣಿ ಭಾಷೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಮೊದಲಿನಿಂದಲೂ ನಾನು ಕೊಂಕಣಿ ಪ್ರೇಮಿ. ಹಾಗೆ ನನ್ನ ಮಗನಿಗೆ ಹೇಳಿದೆ, ನೀನು ಮಾಡೋದಾದರೆ ಕೊಂಕಣಿ ಫಿಲ್ಮೇ ಮಾಡಬೇಕು. ಯಾಕೇಳಿದರೆ ಸಾಧಾರಣ ಒಂದು 10 ವರ್ಷದಿಂದ ನಾನು ಕೊಂಕಣಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ಕಾರ್ಯಕ್ರಮ ಮಾಡೋದು, ಕೊಂಕಣಿ ಭಾಷೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ. ಹಾಗೆ ಇವತ್ತಿನ ಈ ಜವಾನ್ ಫಿಲ್ಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನನ್ನ ಅನಿಸಿಕೆ. ಹಾಗೆ ಅವಕಾಶ ಕೊಟ್ಟಿದ್ದಾರೆ, ಎಲ್ರಿಗೂ ಧನ್ಯವಾದ. ಇವರು ಅಕ್ಷಯ್ ಅವರು ಅಂತೂ ಸಿನಿಮಾ ಮಾಡಿದರು. ಅಂತೂ ಸಿನಿಮಾಕ್ಕೆ 8 ಅವಾರ್ಡ್ಸ್ಗಳು ಬಂತು. ಬಹುಶಃ ನಿಮಗೆ ನೆನಪಿರ್ಬೋದು, ನನಗೆ ಆ ದಿನ ಇನ್ನೂ ನೆನಪಿದೆ. ಯಾಕಂದರೆ ಆ ಸಿನಿಮಾದಕ್ಕೆ ಒಂದು ಚಿಕ್ಕ ಕೆಲಸ ಮಾಡಿದ್ದೆ ನಾನು ಚಿತ್ರದಲ್ಲಿ. ಸೊ ಈಗ ಜನಗಳ ನಕ್ಕು ನಗಿಸ್ತಾ ಇದ್ದಾರೆ.
ನಿಮಗೆ ಜನಗಳ ರಿಯಾಕ್ಷನ್ ನೋಡಿದಾಗ ನಿಮ್ಮ ಮಗನ ಬಗ್ಗೆ ಎಷ್ಟು ಹೆಮ್ಮೆ ಆಗ್ತಾ ಉಂಟು? ಆ ಮಗನ ಬಗ್ಗೆ ತಾಯಿ ಹೆಮ್ಮೆ ಪಡುವಂಥದ್ದೇ. ಯಾಕೇಳಿದರೆ ಒಂದು ಸಣ್ಣ ಸಾಧನೆ ಮಾಡಿದರೂ ಅಮ್ಮ ಹೆಮ್ಮೆ ಪಡಬೇಕು. ಜನ್ಮ ಕೊಟ್ಟದಕ್ಕೆ ಸಾರ್ಥಕ ಅಂತ ಒಂದು. ಅವನಿಗೆ ಅಂತೂ ಫಿಲ್ಮಲ್ಲಿ ಹಿಸ್ನಾ ಅವಾರ್ಡ್ ಸಿಗುವಾಗ ತುಂಬ ಖುಷಿಯಾಯಿತು. ಯಾಕೇಳಿದರೆ 8 ಅವಾರ್ಡ್ಗಳನ್ನು ಅವನ ಬಗಲಿಗೆ ಹಾಕಿದ್ದಾರೆ. ಹಾಗೆಯೇ ಈ ಜವನ್ ಫಿಲ್ಮಲ್ಲಿ ಎಲ್ಲ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಅವಾರ್ಡ್ ಸಿಗಲಿ ಅಂತ, ಯಾಕೆಳಿದರೆ ಅವರ ಸಾಧನೆಗೆ ಪ್ರತಿಭೆಗೆ ಒಂದು ಪ್ರೋತ್ಸಾಹ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ನಮ್ಮಲ್ಲಿ ಅವನಿಗೆ ಫಿಲ್ಮ್ ಮಾಡುವಂಥ ಪ್ರೋತ್ಸಾಹ ಎಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಸಮಾಜ GSB ಸಮಾಜದವರಂತೂ ತುಂಬ ಜನ ಅವನನ್ನು ಹೆಲ್ಪ್ ಮಾಡಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಜಯಕಿರಣ ಫಿಲ್ಮ್ಸ್ ತೂಪಿನಂಚಿನ ಮಾತೆರೆಗಳು ನಮಸ್ತೆ. ತುಳುಟು ಎನ್ಮ ಪಿಕ್ಚರ್, ಕೊಂಕಣಿಡು 2ನೇ ಪಿಕ್ಚರ್, ಕನ್ನಡ ಸುಮಾರು 14 ಪಿಕ್ಚರ್. ಏರು ನಮ್ಮ ರಾಜೇಶಣ್ಣ ಕೊಂಕಣಿ ಸಿನಿಮಾ ಕೂಡ ಜನಕ್ಲೇನು ತೆಲಿಪಾದಾರು, ಸ್ಕ್ರೀನ್ಗೆ ಬೈದಾರು. ಜನಕ್ಲಿನ ಅಭಿನಯ ತೂದು ತಿಳ್ತೊಂದಿಲ್ಲ ಸ್ಕ್ರೀನ್ ಬನ್ನ ಮಾತ ತನಿಕಲ ಇರ ಸಹ ಕಲಾವಿದರು ಮಾತ್ರ ಸ್ಕ್ರೀನ್ ಬನ್ನ ಎಂಜಾಯ್ ಮಾಡ್ತೊಂದಿಲ್ಲ. ಫಸ್ಟ್ ಆಫ್ ಆಲ್ ಕೊಂಕಣಿಡು ಒಂಜಿ ಈತ್ನಡು 9 ಸಿನಿಮಾಲು ಬೈದರು. ಯಾನ್ ಐಟ್ ಒಂಜಿ ಕೆಲವು ಸಿನಿಮಾಲಿನ ತೂತೆ ಈತ್ನಡ ಬತ್ತಿರೋ ಸಿನಿಮಾಲು ಆಲ್ಮೋಸ್ಟ್ ಒಂಜಿ ಸೆಂಟಿಮೆಂಟ್ ಆಡು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಲು. ಈ ಸರ್ತಿ ಔಟ್ ಆ್ಯಂಡ್ ಔಟ್ ಒಂಜಿ ಕಾಮಿಡಿ ಎಂಟರ್ಟೈನರ್ ಕಂದಾರು ಎಂಚ ಫೀಲ್ ಆಲ್ ಜನಕ್ಲೊಟ್ಟಿಗೆ ಕುಳಂತೂನಾಗ ಇದು ಅವೇ ಈರು ಪಂಡಿಬಾಕರ ಮಸ್ತ್ ಖುಷಿ ಅವನು ಪಂಡ ಯಾನ್ಲ ತೂಯಿನ ಈ ಕೊಂಕಣಿ ಫಿಲ್ಮ್ಡ್ ಒಂಜಿ ಫಸ್ಟ್ ಟೈಮ್ ಒಂಜಿ ಟೆಕ್ನಿಕಲಿ ಒಂಜಿ ಕಾಮಿಕಲ್ ವೇಸ್ಡ್ ಮಸ್ತ್ ಎಡ್ಡೆ ಮಲ್ದಿನ ಮೂವಿ. ಸೊ ಎಂಕ್ಲ ಖುಷಿ ಉಂಟು ಪಂಡ ಯಾನ್ ನಮ್ಮ ಸತೀಶ್ ಅಣ್ಣ ಸಂತೋಷ್ ಅಣ್ಣ 3 ಮುತ್ತದಾಗ ಲೆಜೆಂಡ್ಸ್ ಅವು. ಸೊ ಅಗಲ್ನೊಟ್ಟು ಆ್ಯಕ್ಟ್ ಮಲ್ಪರ ಒಂಜಿ ಅವಕಾಶ ದಿಕ್ಕೇನಿ ಬೊಕ ಈ ಕೊಂಕಣಿ ಫಿಲ್ಮ್ ಪಂಡ ಒಂಜಿ ಅವು ಒಂಜಿ ಮಜಾ ಈ GSB ಸಮಾಜದ ಅಗಲ ಪಂಡ ಕೆಲವುಗ್ಲಿ ತಮ್ಮ ಲ್ಯಾಂಗ್ವೇಜ್ಡ್ ಫಿಲ್ಮ್ ತೋರೆ ಮಸ್ತ್ ಖುಷಿ ಆಪುಂಡು ಒಂಜಿ ಆಯ್ತಾ ಎಂಜಾಯ್ಮೆಂಟ್ ಬೇತೆ. ಸೊ ಇಡೀ ಟೀಮ್ ಎಡ್ಡೆ ಎಫರ್ಟ್ ಮಲ್ತದ ಒಂಜಿ ಎಡ್ಡೆ ಬಜೆಟ್ ಪಂಡ ಇರಾಗ ಕೊಂಕಣಿ ಫಿಲ್ಮ್ ರಿಟರ್ನ್ಸ್ಲ ಭಾರಿ ಕಮ್ಮಿ ಇರಾಗ ಪಂಡ ಬ್ಯಾತೆಲ್ಲಕ ವೈಡ್ ಇಜ್ಜಿ ಮಾರ್ಕೆಟ್. ಸೊ ಈ ರಿಸ್ಕ್ ದೆತ್ತೊಂದು ಟೀಮ್ ದೆತ್ತೊಂದು ಮಲ್ದಿನಿ ಎಂಕ್ಲಿಗೆ ಮಲ್ಪರೆ ಮಸ್ತ್ ಖುಷಿ ಆತಂಡು. ಸೊ ಎಡ್ಡೆ ಬೈದನು ಮೂವಿ ಅಂದು ಖಂಡಿತ ತುಳು ಮಾತಿರಲ್ಲ ಒಂದು ನಮ್ಮ ಭಾಷೆ ಪಂಡ ನಮ್ಮ ಊರ್ದ ನಮ್ಮ ತುಳುನಾಡದ ಭಾಷೆ. ಸೊ ಮಾತಿರಲ್ಲ ಸಪೋರ್ಟ್ ಮಲ್ಪೊಂದು ಕೇಳೋದಿಲ್ಲ. ಥ್ಯಾಂಕ್ ಯು. ಸೊ ಕೊಂಕಣಿ ಸಿನಿಮಾದ ಜವಾನ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಭಿನಯ ಮಾಡಿರುವಂಥದ್ದು ಶಿಲ್ಪಾ ಕಾಮತ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಶಿಲ್ಪಾ ಮೇಡಮ್ ನಮಸ್ತೆ. ದೊಡ್ಡ ಸ್ಕ್ರೀನ್ಗೆ ಬರೋ ಮೊದಲೇ ಸ್ಮಾಲ್ ಸ್ಕ್ರೀನಲ್ಲಿ ಮಿಂಚ್ತಾ ಇದ್ದೀರಾ ಅಲ್ವಾ? ಜಸ್ಟ್ ಈಗ ಸ್ವಲ್ಪ ಹೊತ್ತಿನ ಹಿಂದೆ ಅಷ್ಟೇ ಡೈರೆಕ್ಟರ್ ಹೇಳಿದರು. ಹೇಗೆ ಅನಿಸ್ತು ನಿಮ್ಮ ಸಿನಿಮಾದಲ್ಲಿ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡಿ? ತುಂಬ ಖುಷಿ ಆಯಿತು. ಬಿಗ್ ಸ್ಕ್ರೀನಲ್ಲಿ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಒಂದು ಶಾರ್ಟ್ ಮೂವಿ ಮಾಡಿದ್ದೆ, ಬಟ್ ಇದು ಕೊಂಕಣಿ ಮೂವಿಯಲ್ಲಿ ಫಸ್ಟ್ ಟೈಮ್ ಬಂದಿದ್ದು ತುಂಬ ಖುಷಿ ಆಯಿತು. ಈ ಕ್ಯಾರೆಕ್ಟರ್ ಆ್ಯಕ್ಚುಲಿ ನನಗೆ ಅಂದರೆ ನಂತರ ಇಲ್ಲ, ನಾನು ನಿಧಾನಕ್ಕೆ ಮಾತಾಡೋದು, ಸುಮ್ಮನೆ ಇರೋದು, ಇದರಲ್ಲಿ ಫುಲ್ ಜೋರು ಅಂದರೆ ಅಷ್ಟು ಜೋರಿದ್ದೀನಿ. ಸೊ ತುಂಬ ಖುಷಿ ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದು. ಆ್ಯಂಡ್ ಅವ್ರದ್ದು ಹಾರ್ಡ್ ವರ್ಕ್ ತುಂಬ ಇದೆ. ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ಇಷ್ಟು ಕೊಂಕಣೀಸಲ್ಲಿ ನಂಗೆ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತೀರಾ ನೀವು? ಹೌದು, ಮಾಡ್ತೀನಿ. ಮಾಡಿದ ಅಥವಾ ಡೈರೆಕ್ಟರ್ ಮಾಡಿಸಿದ್ರು? ಅದು ಮಾಡಿಸಿದ್ದಾರೆ. ಕೊರಿಯೋಗ್ರಫರ್ ತುಂಬ ಕಷ್ಟಪಟ್ಟು ತುಂಬ ಕಲಿಸಿದ್ದಾರೆ. ಹೀ ಈಸ್ ಆಲ್ಸೋ ವಂಡರ್ಫುಲ್ ಕೊರಿಯೋಗ್ರಫರ್. ನಾನು ತುಂಬ ಥ್ಯಾಂಕ್ಫುಲ್ ಈ ಥರ ಡ್ಯಾನ್ಸ್ ಮಾಡೋಕ್ಕೆ ಸಿಕ್ತು ಅಂತ. ನಂಗೆ ಮೊದಲಿಂದ ಆಸೆ ಇತ್ತು ನಾನೊಂದು ಡ್ಯಾನ್ಸ್ ಮಾಡಬೇಕು ಮೂವಿಯಲ್ಲಿ ಅಂತ. ನಂಗೆ ಅಂದರೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಅದರಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಸೊ ಔಟ್ ಆ್ಯಂಡ್ ಔಟ್ ಇವತ್ತು ಪಬ್ಲಿಕ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದೀರಾ. ಕೊಂಕಣಿಯಲ್ಲಿ ನಾನು ಆಗಲೇ ಹೇಳಿದಾಗೆ ತುಂಬ ಸೀರಿಯಸ್ ಸಬ್ಜೆಕ್ಟ್ ಸಿನಿಮಾಗಳೇ ಬರುವುದು. ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಔಟ್ ಆ್ಯಂಡ್ ಔಟ್ ಕಾಮಿಡಿ ಎಂಟರ್ಟೈನರ್ ಕೊಟ್ಟಿದ್ದಾರೆ. ಹೌ ಡು ಯು ಫೆಲ್ಟ್ ವೈಲ್ ಜನಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ? ಅದೇ ಇವಾಗ ನಾವು ಜವಾನ್ ಮಾಡಿ ನಮ್ಗೆ ಹೊಟ್ಟೆ ತುಂಬುತ್ತೆ. ಇಲ್ಲಿ ನಕ್ಕಿ ನಮಗೆ ನಮ್ಮ ಹೊಟ್ಟೆ ತುಂಬಿದೆ. ಅಷ್ಟು ನಗ್ತಾ ಇದ್ವಿ ನಾವು. ತುಂಬ ಖುಷಿ ಆಯಿತು. ಈ ಥರ ಒಂದು ಮೂವಿ ಇನ್ನೂ ಫ್ಯೂಚರಲ್ಲಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಕ್ಯಾನ್ ವಿ ಎಕ್ಸ್ಪೆಕ್ಟ್ ಫಾರ್ ಪಾರ್ಟ್ 2? ಯಾ, ದೇ ಹ್ಯಾವ್ ಟೋಲ್ಡ್ ಜವನ್ 2 ಅಂತ. ಎಸ್, ಥ್ಯಾಂಕ್ಸ್ ಮ್ಯಾಮ್. ಒಳ್ಳೆ ಫ್ಯೂಚರ್ ಇರಲಿ ನಿಮಗೆ. ಇನ್ನಷ್ಟು ತುಳು ಸಿನಿಮಾ ಅಥವಾ ಕೊಂಕಣಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ಸ್ವಲ್ಪ ತುಳುನಾಡು ಕಡೆಯಲ್ಲೂ ಸ್ವಲ್ಪ ಜನಗಳಿಗೆ ಇದು ಮಾಡಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಶೋರ್. ಥ್ಯಾಂಕ್ ಯು. ಎನ್ನ ಫಸ್ಟ್ ಕೊಂಕಣಿ ಫಿಲ್ಮ್ ಥಿಯೇಟರ್ಡ್ ಬೊಕ್ಕ 3 ಮುತ್ತು ಖ್ಯಾತನಿಗೆ ಹಿರೇಗೆ ಗೊತ್ತುಂಡು ಪನ್ನೊಡೊಂದಿಜಿ ಹಿರೇಗ್ಲ. ಸೊ ಕೊಂಕಣಿ ಫಿಲ್ಮ್ ಪನ್ನಾಗ ಇತ್ತೆ ಹಿರೇಗೆ ತುಲೆ ಕಂಟೆಂಟ್ ಮಸ್ತುಂಡು. ಅದೇ ಅಟೆನ್ಷನ್ ಸ್ಪ್ಯಾನ್ಲ ಐಟ್ಲ ಎಂಗ್ಲು ಕೊಂಕಣಿ ಪನ್ನಾಗ ಸಂಕ್ಷಿಪ್ತ ಮಲ್ಪ. ಸೊ ರಡ್ಡ ಹಾರ ಎಂಗೇಜ್ ಮಲ್ತದ ಯೋಡು ಪಂಡ. ಆ್ಯಂಡ್ ಎಂಕ್ಲ ಚೈಲ್ಡ್ಹುಡ್ ಸ್ಟಾರ್ಸ್ ಎಂಗ್ಲು ಥಿಯೇಟರ್ಸ್ ತೋಡು ಪಂಡ ಭಯಂಕರ ಒಂದು. ಅದಕ್ಕೆ ಹೇಳ್ತಾ ಇದ್ದೀನಿ, ಟೈಮ್ ತಗೊಂಡು ಫ್ಯಾಮಿಲಿ ಜೊತೆ ಬನ್ನಿ. ಸಬ್ಟೈಟಲ್ಸು ಇದೆ, ಸಪೋರ್ಟ್ ಮಾಡಿ ಲೋಕಲ್ ಫಿಲ್ಮ್ನ. ಯಾಕೆಂದರೆ ನಾವು ಕನ್ನಡ ತುಳು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಕೊಂಕಣಿ ಭಾಷೆನೂ ಸಪೋರ್ಟ್ ಮಾಡ್ಬೋದು. 9ನೇ ಫಿಲ್ಮ್ ಹಂಗೆ ಗೊತ್ತಿರಲಿಲ್ಲ. ಕೊಂಕಣಿ ಇಡ್ಲ ಬಂತೆ ಸಕ್ಕಡ್ ಜನ ಆಚಿ ಜವಣ ರಂದಪುರ್ ಟಾಪ್ ಜಲ್ಲ ಪಾನ ಖಾಲಿ ಕೋರ್ನು तुम्ही अपास विंगडा काय दोन्ही पट्टी जाऊन आपायाच.
ಕೊಂಕಣಿಯಲ್ಲಿ ಇಷ್ಟು ಸಮಯ ಸುಮಾರು 9 ಸಿನಿಮಾಗಳು ಬಂದಿದೆ. 9 ಸಿನಿಮಾಗಳು ಬಂದ ಅಷ್ಟು ಸಿನಿಮಾಗಳು ಔಟ್ ಆ್ಯಂಡ್ ಔಟ್ ಬಂದು ನಿಮಗೆ ಸೀರಿಯಸ್ ಸಬ್ಜೆಕ್ಟ್, ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟಲ್ಲಿ ಬಂದಿತ್ತು. ಆದರೆ ಕೊಂಕಣಿ ಹಿಸ್ಟ್ರಿಯಲ್ಲೇ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ಔಟ್ ಆ್ಯಂಡ್ ಔಟ್ ಕಾಮಿಡಿ. ಸೊ ಈ ಸಿನಿಮಾದಲ್ಲಿ ಎಲ್ಲ ಮಿಕ್ಸ್ಚರ್ ಉಂಟು, ಟೋಟಲ್ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ 2 ಅದ್ಭುತವಾದ ಕಲಾವಿದರು ನಮ್ಮ ತುಳುನಾಡಿಗೆ ಸಿಕ್ಕಿದ್ದಾರೆ. ಅವ್ರು ಯಾರಂದರೆ ಸತೀಶ್ ಪೈ ಮತ್ತು ಸಂತೋಷ್ ಪೈ ಅಂತ. ಬನ್ನಿ ಅವರಿಬ್ಬರ ಹತ್ರ ಮಾತಾಡುವ. ಸರ್, ಇಬ್ಬರಿಗೂ ನಮಸ್ತೆ. ಜೈ ಕಿರಣಕ್ಕೆ ಸ್ವಾಗತ. ನಮಸ್ತೆ, ಸ್ವಾಗತ. ಮೊದಲ ಬಾರಿಗೆ ನಮ್ಮ ಕೊಂಕಣಿ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀರಾ, ಹೇಗೆ ಅನಿಸ್ತು ಸರ್? ತುಂಬ ಖುಷಿ ಆಗ್ತಾ ಉಂಟು. ಅಂದರೆ ಮೊದಲು ಒಂದು 3-4 ಸಣ್ಣ ಪುಟ್ಟ ಕನ್ನಡ ಕೊಂಕಣಿಯಲ್ಲಿ ಮಾಡಿದ್ದೇವೆ, ಆದರೆ ಲೀಡಿಂಗ್ ಫುಲ್ ಫ್ಲೆಜ್ ಲೀಡಿಂಗ್ ಲೋಡ್ ಯಾವುದು ಮಾಡಲಿಲ್ಲ. ಜಸ್ಟ್ ಒಂದು ಫ್ರೆಂಡ್ಶಿಪ್ ಲೆಕ್ಕದಲ್ಲಿ ಹಾಗೆ ಮಾಡ್ತಾ ಬಂತು. ಈ ಕೊರಂಗಪಡಿ ಅಕ್ಷಯ್ ನಾಯ್ಕ್ ಮತ್ತು ನಮ್ಮ ಸೂರಜ್ ಅವರ ಒತ್ತಾಯದ ಮೇರೆಗೆ ನಮಗಂದರೆ ನಾವು ಡ್ರಾಮಾ ಆರ್ಟಿಸ್ಟು ಮೂಲತಃ ಒಂದು 30-35 ವರ್ಷದಿಂದ ಡ್ರಾಮಾ ಎಮಿಚ್ಯೂರ್ಸ್ ಅಲ್ಲದೆ ಪ್ರೊಫೆಷನಲ್ ಟ್ರೂಪ್ ಇದೆ. ಅದು ಮಾಡ್ತಾ ಇದ್ದವರಿಗೆ ಒಂದು ಕೊಂಕಣಿಯಲ್ಲಿ ಮಾಡಿ ಅಂದರೆ ನಮ್ಮ ಮಾತೃ ಭಾಷೆ ಆದ್ದರಿಂದ ಆ ಒಲವಿಂದ ನಾನು ಪಾತ್ರ ಮಾಡಲಿಕ್ಕೆ ಒಪ್ಕೊಂಡೆ. ಇಷ್ಟು ದೊಡ್ಡ ಲೀಡ್ ರೋಲು ಮತ್ತು ಈ ರೀತಿ ಒಂದು ಸ್ಕೋಪು ಅಲ್ಲದೆ ಆ್ಯಕ್ಟಿಂಗಿಗೆ ಒಂದು ತುಂಬ ಅವಕಾಶ ಇರುವಂತಹ ಒಂದು ಪಾತ್ರವನ್ನು ನೀಡಿದ್ದಕ್ಕೆ ನಾನು ಅಕ್ಷಯ್ ನಾಯ್ಕ್ ಹಾಗೂ ಸೂರಜ್ ಇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಈ ಫಿಲ್ಮ್ ಬಗ್ಗೆ ಹೇಳೋದಾದರೆ ನಾವು ಏನೋ ಎನಿಸಿದ್ದು ಅಂದರೆ ಕೊಂಕಣಿ ಅಂದರೆ ಸ್ವಲ್ಪ ನಮ್ಮ ರೀಜನಲ್ ಲ್ಯಾಂಗ್ವೇಜು, ಅಷ್ಟು ವೈಡ್ ಮಾರ್ಕೆಟ್ ಇಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ತೆಗಿತಾರ ಹಾಗೆ ಏನಂತ ಇತ್ತು. ಆದರೆ ಫಿಲ್ಮು ನೋಡಿದಾಗ ಯಾವುದೋ ಒಂದು ನನಗೆ ಒಂದು ಹಿಂದಿ ಪಿಕ್ಚರು, ಒಂದು ಬಾಲಿವುಡ್ ಅಷ್ಟು ಆ ರೀತಿ ಅಲ್ಲ, ನಮ್ಮ ಬಜೆಟು ನೋಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ಬಜೆಟ್ ವಾಯ್ಸಲ್ಲೂ ಈ ರೀತಿ ಒಳ್ಳೆ ಗುಣಮಟ್ಟದ ಒಳ್ಳೆ ಸಂಗೀತ, ಒಳ್ಳೆ ಛಾಯಾಗ್ರಹಣ, ಒಳ್ಳೆ ಡೈರೆಕ್ಷನು, ಸಾಹಿತ್ಯ ಎಲ್ಲ ಬರೆದದ್ದನ್ನು ನೋಡಿದರೆ ನನಗೆ ಈ ಫಿಲ್ಮಲ್ಲಿ ಮಾಡೋದಕ್ಕೆ ತುಂಬ ತೃಪ್ತಿ ಇದೆ, ಖುಷಿಯೂ ಆಗ್ತಾ ಉಂಟು. ಹೇಗಿತ್ತು ಸರ್ ಆ ಶೂಟಿಂಗ್ನ ಎಕ್ಸ್ಪೀರಿಯನ್ಸ್ಗಳು, ಹೇಗಿತ್ತು ಆ ದಿನಗಳು? ಹೌದು, ತುಂಬ ನಮಗೆ ಕ್ವೈಟ್ ನ್ಯೂ ಆಗಿತ್ತು, ಸತ್ಯ ಹೇಳ್ತೇನೆ. ನಾವು ನಾಟಕದವರೆಲ್ಲ ಮಾಡ್ತಿದ್ರು, ನಮ್ಮನ್ನು ಸ್ವಲ್ಪ ತೀಡಿ ಎಲ್ಲ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಫಸ್ಟ್ ನೋಡುವಾಗ ಒಂಥರ ನನಗೆ ಏನಪ್ಪ ಅಂತ ಅಂದರೆ ಹೌದು, ತುಂಬ ವ್ಯತ್ಯಾಸ ಉಂಟು. ಅಲ್ಲಿ ನಾವು ಸ್ಪಾಂಟೇನಿಯಸ್ ನಮಗೆ ಫ್ರೀಡಮ್ ಎಲ್ಲ ಇರ್ತಿತ್ತು, ಇದು ಹಾಗಲ್ಲ, ಕ್ಯಾಮರಾಕ್ಕೆ ಸರಿಯಾಗಿ ಅಷ್ಟಕ್ಕೆಲ್ಲ ಮಾಡಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದನ್ನೆಲ್ಲ ಅವರಿಬ್ಬರು ನಮ್ಮನ್ನೆಲ್ಲ ಸರಿದೂಗಿಸಿ ಬ್ಯಾಲೆನ್ಸ್ ಮಾಡಿ ಏನೋ ನಮ್ಮನ್ನು ಸ್ಕ್ರೀನಲ್ಲಿ ಒಳ್ಳೆ ಭರ್ಜರಿಯಾಗಿ ತೋರಿಸಿದ್ದಾರೆ. ಭಾರಿ ಖುಷಿ ಆಗ್ತಾ ಉಂಟಂತ ಹೇಳ್ತೇನೆ ಈ ಸಂದರ್ಭ. ಸೊ ಸರ್, ಜನಗಳನ್ನು ನೀವು ಥಿಯೇಟ್ರಲ್ಲಿ ಈಗ ನೋಡಿದ್ದೀರಾ, ಫಸ್ಟ್ ಜನಗಳ ರಿಯಾಕ್ಷನ್ ಹೇಗಿತ್ತಂತ? ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದಾರೆ. ನಾನು ಆಗ ಹೇಳಿದಾಗೆ ಕೊಂಕಣಿಯಲ್ಲಿ ಬಂದಂಥ ಫಸ್ಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಅಂತ ಹೇಳ್ಬೋದು. ಸೊ ಜನಗಳ ಅಷ್ಟು ಎಂಜಾಯ್ ಮಾಡ್ತಿರುವಾಗ ನಿಮ್ಮ ಫೀಲ್ ಹೇಗಿತ್ತು ಸರ್? ಹೇಗೆ ಯಾಕಂದರೆ ರಂಗಭೂಮಿದ ಅನುಭವ ಬೇರೆ, ಚಿತ್ರರಂಗದ ಇಲ್ಲಿ ಇವತ್ತು ಸ್ಕ್ರೀನ್ ಕತ್ತಲೆಗೋಣೆಯಲ್ಲಿ ಕೂತ್ಕೊಂಡು ನೋಡುವ ಅನುಭವ ಬೇರೆ. ಅದೇ ನಾಟಕದಲ್ಲಾದರೆ ನಾಟಕ ನೋಡ್ತಾರೆ, ಎದ್ದು ಹೋಗ್ತಾರೆ, ನಮ್ಮಷ್ಟಕ್ಕೆ ನಾವು ಬರ್ತೇವೆ. ಈ ಸಿನಿಮಾ ಆಗಲ್ಲ, ಸಿನಿಮಾ ನೋಡಿ ಹೊರಗೆ ಬಂದು ನಿಮ್ಮದು ಒಳ್ಳೆಯದಾಗಿದೆ ಅಂತ ಅದಷ್ಟು ಖುಷಿ ಯಾವುದೂ ಇಲ್ಲ. ಅದಂದರೆ ಅಂದರೆ ಏನು ಹೇಳಬೇಕಂತ ತೋರೋದಿಲ್ಲ. ಫಸ್ಟ್ ಟೈಮ್ ಅಲ್ಲ, ಥಿಯೇಟ್ರಾಗಿ ನಾವು ಟಿ ವಿಯಲ್ಲೆಲ್ಲ ನೋಡಿದ್ದೇವೆ, ಫಿಲ್ಮಿಂದ ಬಂದು ಕೇಳುವುದಿಲ್ಲ, ಇಂಟರ್ವ್ಯೂ ಎಲ್ಲ ಮಾಡೋದು ಕೇಳಿದೆ. ಬಟ್ ನಮಗೆ ಮಾಡಿದ್ರು ನಮ್ಮ ಫಸ್ಟ್ ಟೈಮ್ ಇದು, ತುಂಬ ಖುಷಿ ಆಗ್ತಾ ಉಂಟು. ಜನ ತುಂಬ ಖುಷಿ ಆಗುತ್ತೆ. ನೆಗಾಡುವಾಗೆಲ್ಲ ನಾವು ಅವ್ರ ಮಧ್ಯೆ ಕುತ್ಕೊಂಡು ನೋಡುವಾಗ ನಾಟಕದಲ್ಲಿ ಹಾಕಿ ಸಿಗೋದಿಲ್ಲ, ಇದು ಸಿಗ್ತಲ್ಲ, ತುಂಬ ಖುಷಿ ಆಯಿತು. ಅಂದರೆ ಜನರ ರೆಸ್ಪಾನ್ಸು, ಕಾಮಿಡಿಗೆ ನೆಗಾಡೋದು, ಕ್ಲ್ಯಾಪ್ ಹೊಡೆಯೋದು, ನಾವು ಇದು ಮಾಡಿದ್ದೇವೆ ನಮ್ಗೆ ತೋರ್ತಾ ಉಂಟು. ಆದರೆ ಇದಕ್ಕಿಂತ ಇನ್ನೂ ಒಳ್ಳೆ ಮಾಡ್ಬೋದು ಅಂತ ನಮಗಿನ್ನೂ ಆಸೆ. ಮಾತಾಡಿದೆ ಡೈರೆಕ್ಟರ್ ಹತ್ರ ಮಾತಾಡಿ ಪಾರ್ಟ್ 2 ಸಹ ಮಾಡ್ತಾರಂತೆ. ಸೊ ನೀವು ರೆಡಿಯಾಗಿರಿ ಅದಕ್ಕೆ. ಖಂಡಿತವಾಗಿಯೂ. ಮತ್ತು ಇದೇ ರೀತಿ ಎಲ್ಲ ನಾನು ಕೊಂಕಣಿ GSB ಅಂತ ಜಾತಿ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಕೊಂಕಣಿ ಗೊತ್ತಿದ್ದವರು, ಭಾಷೆ ಬಂದವರು, ಎಷ್ಟೊಂದು 36 ವರ್ಗದಿದ್ದೆ ಕೊಂಕಣಿ ಮಾತಾಡೋರು, ಅವರೆಲ್ಲರೂ ಬಂದು ಈ ಚಿತ್ರಕ್ಕೆ ಒಂದು ನೋಡಿದರೆ ಸಾಕು, ಅದೇ ಒಂದು ಪ್ರೋತ್ಸಾಹ ಮಾಡಿದಾಗೆ. ಇದರಿಂದ ಏನಾಗುತ್ತಂದರೆ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ, ಇದರಿಂದ ಅವರಿಗೂ ಒಂದು ಹುಮ್ಮಸ್ಸು ಬರುತ್ತೆ. ಯಾರು ಹಣ ಹಾಕಿ ಫಿಲ್ಮ್ ಮಾಡಿದವರಿಗೋ ಇದನ್ನು ಇದರಿಂದ ಒಂದು ಲಾಭ ಅಲ್ದಿದ್ರೆ ಒಂದು ನಷ್ಟ ಆಗ್ತಿದ್ದಾಗ ಆಗುತ್ತಲ್ಲ ಅಂತೇಳಿ ಇನ್ನಿನ್ನೂ ಹೊಸ ಚಲನಚಿತ್ರ ಮಾಡೋದರಲ್ಲಿ ಅವರು ಮುನ್ನಡೀತಾರೆ ಅಂತ ಒಂದು ಹೌದು. ಅದರಿಂದ ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಪ್ರತಿಯೊಬ್ಬರು ಜವಾನ್ ಒಂದು ಫಿಲ್ಮ್ ಕೊಂಕಣಿ ಖಂಡಿತವಾಗಿ ನೀವು ಕೊಟ್ಟ ಹಣಕ್ಕೆ ಮೋಸ ಆಗೋದಿಲ್ಲ, ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಕೊಂಕಣಿ ಭಾಷೆ ಯಾರಿಗೆಲ್ಲ ಗೊತ್ತು ಎಲ್ಲರೂ ಜವಾನ್ ಪಿಕ್ಚರ್ ನೋಡಿ ಸಹಕರಿಸಿ, ಊರಲ್ಲೆಲ್ಲ ಎಲ್ಲ ಪರವೂರಿನೆಲ್ಲ ಬೆಂಗಳೂರಾಗಲಿ ಕರ್ನಾಟಕದಲ್ಲದೆ ಎಲ್ಲೆಲ್ಲಿ ಕೊಂಕಣಿ ಸಂಘಗಳಿದ್ದಾವೆ ಎಲ್ಲರೂ ನೋಡಬೇಕಂತ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸರ್, ಇಬ್ಬರಿಗೂ ತುಂಬ ಥ್ಯಾಂಕ್ಸ್. ಇನ್ನಷ್ಟು ನಿಮ್ಮಿಂದ ಒಳ್ಳೊಳ್ಳೆ ಅಭಿನಯಗಳು, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಅಪೇಕ್ಷಿಸ್ತೇವೆ. ಥ್ಯಾಂಕ್ ಯು ಸರ್. 2017 ಒಂಜಿ ಕೊಂಕಣಿ ಸಿನಿಮಾ ಬರ್ಪುಂಡು ಅಂತೂ ಬಂದು. ಈ ಕೊಂಕಣಿ ಸಿನಿಮಾನ ಕರೋಪಾಡಿ ಅಕ್ಷಯ್ ನಾಯಕ್ ಮೇರು ನಿರ್ದೇಶನ ಮಲ್ತುಪ್ಪೇರಿ ಫಾರ್ ದ ಫಸ್ಟ್ ಟೈಮ್ ಐ ಗೆಸ್ ಒಂಜಿ ಸಿನಿಮಾಗೆ ಎನ್ಮ ಅವಾರ್ಡ್ಸ್ ಬೈದೀನಿ. ಸೊ ಅವೇ ಸಿನಿಮಾದ ಡೈರೆಕ್ಟರ್ ಇನಿ ನನಂಜಿ ಕೊಂಕಣಿ ಸಿನಿಮಾ ಬಿಡುಗಡೆ ಮಲ್ದೇರಿ, 6 ಡೈರೆಕ್ಟ್ ಮಲ್ದೇರಿ, ಬಲೆ 2 ಪಾತ್ರಗ. ಕರೋಪಾಡಿ ಸರ್ ನಮಸ್ತೆ, ವೆಲ್ಕಮ್ ಫಾರ್ ಜೈ ಕಿರಣ ಫಿಲ್ಮ್ಸ್. ಸೊ
ಅಂತೂ ಅವಾರ್ಡ್ ತೊಗೊಂಡಿದ್ದೀರಾ, ಹೆಸರು ಮಾಡಿದ್ದೀರಾ, ಜನಗಳ ಮೆಚ್ಚುಗೆಗೆ ಪಾತ್ರ ಆಗಿದ್ದೀರಾ. ಇವಾಗ ಮತ್ತೊಂದು ಬ್ಲಾಕ್ ಬಾಸ್ಟರ್ ಜೊತೆ ಬಂದಿದ್ದೀರಾ, ಲಾಫಿಂಗ್ ಇದರಲ್ಲಿ. ಹೇಗೆ ನಾವು ಅಂತೂ ಮಾಡುವಾಗ, ಅಂತೂ ಕೊಂಕಣಿ ಸಿನಿಮಾ ಅದು ಗೌಡ ಸಾರಸ್ವತ ಬ್ರಾಹ್ಮಣ ಆ ಒಂದು ಇದರಲ್ಲಿ ಮಾಡಿದಂಥ ಸಿನಿಮಾ, ಲ್ಯಾಂಗ್ವೇಜಲ್ಲಿ ಮಾಡಿದ ಸಿನಿಮಾ. ಆಗ ಒಂದು ಬೇರೆ ಥರದ ಸಿನಿಮಾ, ಅಂದರೆ ಸ್ವಲ್ಪ ಆರ್ಟ್ ಸಿನಿಮಾ ಥರ. ಅದರಲ್ಲಿ ಹೇಗೆ ಅಂತೇಳಿದರೆ ಒಂದು ಸೆಂಟಿಮೆಂಟ್, ಅಕ್ಕನ ಸೆಂಟಿಮೆಂಟ್, ಒಂದು ತಮ್ಮನ ಸೆಂಟಿಮೆಂಟ್ ಬೇಸಲ್ಲಿ ಮಾಡಿದ್ದು. ಈ ಸಲ ನಾವು ಪಕ್ಕಾ ಕಮರ್ಷಿಯಲ್ ಆಗಿ ಮಾಡಿದ್ದೀವಿ, ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಇದರಲ್ಲಿ ಎಲ್ಲವೂ ಇದೆ. ಜವನ್ ಅಂತ ಹೇಳಿದರೆ ಊಟ ವೆಜ್ಜು ನಾನ್ ವೆಜ್ಜು ಎರಡೂ ಇದೆ ನಮ್ಮ ಸಿನಿಮಾದಲ್ಲಿ. ಪ್ರತಿಯೊಂದು ನೀವು ಒಂದೊಂದು ಸೀನ್ಗಳನ್ನೆಲ್ಲ ನೋಡ್ಬೋದು, ಖುಷಿಯಾಗುತ್ತೆ, ಎಲ್ಲರೂ ನಗಡ್ತಾರೆ. ಮತ್ತು ನಮ್ಮ ಈ ಸಿನಿಮಾ ಜವನ್ ಸಿನಿಮಾ ಒಂದು ಸ್ವಲ್ಪ ಲೈಟ್ಲಿ ಒಂದು ಇದ್ರ ಲಾಫಿಂಗ್ ಗ್ಯಾಸ್ನಾಗೆ, ಅಂದರೆ ಲೈಟಾಗಿ ಸ್ಟಾರ್ಟ್ ಆಗ್ತದೆ, ಮತ್ತು ಫ್ಲೈಟಿನಾಗೆ ಹೋಗ್ತದೆ. ಮತ್ತು ಸೆಕೆಂಡ್ ಹಾಫ್ ಅಂತೂ ಕಂಟಿನ್ಯೂಸ್ ಲಾಫ್ ಟು ಲಾಫ್ ಎಲ್ಲರೂ ಅದೇ ಹೇಳಿದ್ದಾರೆ. ಮತ್ತು ಎಲ್ಲರ ವಿಷಸ್ಸು ಸಹ ಇದೆ, ಒಳ್ಳೆ ಬಂದಿದೆ ಸಿನಿಮಾ ಅಂತ. ಮತ್ತು ಈ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು ಜೂನ್ನಲ್ಲಿ, 2024 ಜೂನ್ನಲ್ಲಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆವು. ವಿದಿನ್ 13 ಡೇಸಲ್ಲಿ ನಾವು ಶೂಟಿಂಗ್ ಡೇ ಆ್ಯಂಡ್ ನೈಟ್ ಮಾಡಿ ಶೂಟಿಂಗ್ ಮುಗಿಸಿದೆವು. ಮತ್ತು ಅದರ ಪ್ರಾಸೆಸ್ಗಳೆಲ್ಲ ಸಿಕ್ಕಾಪಟ್ಟೆ ಇತ್ತು. ಸೊ ಅದರ ಪ್ರಾಸೆಸ್ಗಳು ಅದಾಗಿ ಇವತ್ತು ನಾವು ರಿಲೀಸ್ ಮಾಡಿದ್ದೀವಿ. ಸೊ ಖುಷಿ ಆಗ್ತದೆ. ಜನಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಎಸ್ಪೆಷಲಿ ಈಗ GSB ಕೊಂಕಣಿ ಅಲ್ಲಿ ಸಿನಿಮಾ ಮಾಡಿದ್ದೀರಾ, ಏನು ಹೇಳಲಿಕ್ಕೆ ಬಯಸ್ತೀರಾ? ಜನಗಳು ನಮಗೆ ಇದುವರೆಗೂ ಸಪೋರ್ಟ್ ಮಾಡಿದ್ದಾರೆ. ಪ್ರತಿ ಒಂದು ವಿಷಯಕ್ಕೂ ಜನಗಳು ನಮಗೆ ಸಪೋರ್ಟ್ ಇದ್ದಾರೆ. ನೀವು ಸಿನಿಮಾ ಮಾಡಿ, ನಮಗೆ ಸಿನಿಮಾ ಬೇಕು, ನಮ್ಮ ಭಾಷೆ ಬೆಳಿಬೇಕು, ನಮ್ಮ ಭಾಷೆಯಲ್ಲಿ ಒಂದು ಸಿನಿಮಾ ಬರಬೇಕು, ನೀವು ಮಾಡಿದ್ದೀರಾ, ನಿಮಗೆ ತುಂಬ ಥ್ಯಾಂಕ್ಸು ಅಂತದ್ದು ಹೇಳಿದ್ದಾರೆ. ಆಮೇಲೆ ಇನ್ನೂ ಜನಗಳು ಸಪೋರ್ಟ್ ಮಾಡಿದ್ದಾರೆ, ತುಂಬ ಜನರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ನಾವು 2 ದಿನ ಶೋ ಇಟ್ಟಿದ್ದೀವಿ, ಇವತ್ತು ನಾಳಿನ ಶೋ ಅಂತೂ ಫುಲ್ ಹೌಸ್ ಆಗಿದೆ. ಅಂದರೆ 18th ಸಂಡೇ ನಾವು ಒಂದು ಶೋ ಇಟ್ಟಿದ್ದೀವಿ ಬಿಗ್ ಭಾರತ್ ಸಿನಿಮಾಸಲ್ಲಿ. ಹೌಸ್ಫುಲ್ ಆಗಿದೆ, ಅದು ಇವಾಗಲೇ ಹೌಸ್ಫುಲ್ ಆಗಿದೆ. ಮತ್ತು ಮುಂದಕ್ಕೆ ನಾವು ಓನ್ಲಿ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಪ್ರೀಮಿಯರ್ ಮಾಡ್ತಾಯಿದ್ದೀವಿ ಶೋಗಳನ್ನು. ಮತ್ತು ಇದುವರೆಗೆ ನಮಗೆ ಎಲ್ಲರೂ ನಮಗೆ ಯಾರೆಲ್ಲ ಸಿಕ್ಕಿದ್ದಾರೆ ಇಲ್ಲಿ ಎಲ್ಲರೂ ಹೇಳಿದ್ದಾರೆ ವಂಡರ್ಫುಲ್ ಸಿನಿಮಾ, ತುಂಬ ನೆಗಡಿದೆವು, ತುಂಬ ಅಂದರೆ ಸಿಕ್ಕಾಪಟ್ಟೆ ನೆಗಡಿದೆವು. ಮತ್ತು ನೀವು ಈ ಥರ ಒಂದು ಸಿನಿಮಾ ಕೊಂಕಣಿಯಲ್ಲಿ ಬರಬೇಕಿತ್ತು, ನೀವು ತಂದಿದ್ದೀರಾ, ತುಂಬ ಥ್ಯಾಂಕ್ಸು ಅಂತ ಹೇಳಿದ್ದಾರೆ. ಸೊ ಅಕ್ಷಯ್ ಅವರೇ, ಅದರ ಜೊತೆ ನಾನು ನಿಮ್ಮ ಹತ್ರ ಇನ್ನೊಂದು ಮಾತು ಕೇಳಬೇಕು. ಈ ಸಿನಿಮಾ ಈಗ ಜನಗಳು ನೋಡಬೇಕಾದ್ರೆ ಬುಕ್ಕಿಂಗ್ ಯಾವ ಥರ ಆಗುತ್ತೆ, ಏನು ವಿಷಯ? ಅದು ನಿಮಗೆ ಹೇಗೆ ಅಂತೇಳಿದರೆ, ನಾವೊಂದು ವೆಬ್ಸೈಟ್ ಮಾಡಿದ್ದೀವಿ, www.moviebooking.in ಅಂತ. ನೀವು ಈ ವೆಬ್ಸೈಟಿಗೆ ಹೋದರೆ ಅಲ್ಲಿ ನಿಮಗೆ ಡೈರೆಕ್ಟ್ಲಿ ಯಾವ ಶೋ ಅಂತ ಇರುತ್ತೆ, ನಿಮ್ಗೆ ಯಾವ ಟಿಕೆಟ್ ಬೇಕು, ಯಾವ ಸೀಟ್ ನಿಮಗೆ ಅಲ್ಲಿ ಅಲಾಟ್ ಆಗಿದೆ, ನಿಮ್ಗೆ ಯಾವ್ಯಾವ ಸೀಟ್ ಬೇಕು, ನೀವಾಗಿ ಅದನ್ನು ಬುಕ್ಕಿಂಗ್ ಮಾಡ್ಬೋದು, ಸಿಲೆಕ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಬೋದು. ಪೇಮೆಂಟು ಅಲ್ಲೇ ಆಗುತ್ತೆ ಆನ್ಲೈನಲ್ಲಿ. ಸೊ ಅಲ್ಲಿ ನಾವು ಆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ವೆಬ್ಸೈಟ್ www.moviebooking.in ಅಂತ. ಹೌದು. ಸೊ ಇದಕ್ಕೆ ಮಂಗಳೂರು ಇದು ಎಲ್ಲೆಲ್ಲ ಪ್ಲೇಸ್ಮೆಂಟ್ ಆಗಿರುತ್ತೆ? ಮಂಗಳೂರು, ಪುತ್ತೂರು? ಈಗ ನಾವು ಸದ್ಯಕ್ಕೆ ಮಂಗಳೂರು ಆ್ಯಂಡ್ ಪುತ್ತೂರು. ಬೈ ನೆಕ್ಸ್ಟ್ ವೀಕ್ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ, ಉಡುಪಿ, ಕುಂದಾಪುರ ಹೋಗ್ತಾ ಇದ್ದೀವಿ. ಅದಾದಮೇಲೆ ನಾವು ಡೈಲಿ ಅಂದರೆ ಸ್ಯಾಟರ್ಡೇ ಸಂಡೇಸ್ ಬ್ಯಾಂಗ್ಳೂರು, ಮುಂಬೈ ಮತ್ತು ನಮ್ಮವರು ಈ GSB ಕೊಂಕಣಿಸ್ ನಾವು ಎಲ್ಲೆಲ್ಲ ಇದ್ದೇವೆ ಅಲ್ಲೆಲ್ಲವೂ ಶೋ ಆನ್ ಮಾಡ್ತಾ ಇದ್ದೇವೆ. ಸೊ ಇವಾಗ ಇದು ಒಂದೊಂದೇ ಹೆಜ್ಜೆಯಲ್ಲಿ ಹೋಗ್ತಾ ಇದೆ. ಆಮೇಲೆ ಅದು ನಾವು ಈಗ ಪ್ಲ್ಯಾನ್ ಮಾಡಿದ್ದೀವಿ. ಓಕೆ ಅಕ್ಷಯ್ ಅವರೇ, ಕೊಂಕಣಿ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಎಂಟರ್ಟೈನರ್ ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಇನ್ನಷ್ಟು ಸಿನಿಮಾಗಳನ್ನು ಮಾಡಿ. ಅಂದಾಗೆ ನಾನು ಇನ್ನೊಮ್ಮೆ ಕೇಳಬೇಕಿತ್ತು ಮಾತ್ರ, ಪಾರ್ಟ್ 2 ಬರುತ್ತಾ? ಪಾರ್ಟ್ 2 ಪ್ಲ್ಯಾನ್ ಆಗಿದೆ. ಸೊ ಅದು ಇದ್ರ ನೆಕ್ಸ್ಟ್ ಲೆವೆಲ್ ಕಾಮಿಡಿ, ಇದೇ ಕಾಮಿಡಿ ಇದ್ರ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಪ್ಲ್ಯಾನ್ ಮಾಡಿದ್ದೀವಿ. ಸ್ಕ್ರಿಪ್ಟಿಂಗ್ ಆಗಿದೆ. ಸೊ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿದರೆ ಈ ಮೂವಿಗೆ ಒಂದು ಕಲೆಕ್ಷನು ಇದರದ್ದು ಟೈಮ್ ಆದಮೇಲೆ ಅದ್ರ ಬೇಸಿಸಲ್ಲಿ ನಾವು ಇನ್ನೊಂದು ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್. ಥ್ಯಾಂಕ್ ಯು. ಸೊ ಇನ್ನು ನಮ್ಮೊಟ್ಟಿಗೆ ಸೂರಜ್ ಭಟ್ಟೋಲೇರಿ ಮೇರಿ ಸಿನಿಮಾಗ ಕತೆ ಚಿತ್ರಕಥೆ ಹಚ್ಚಿರಿ ಸಂಭಾಷಣೆ ಎಲ್ಲ ಬರೀತೀರಿ ಬಲೆ ಸೂರಜ್ ಭಟ್ ಸೈಡ ಪಾತಿರ್ಗ. ಸೂರಜ್ ಅಣ್ಣ ನಮಸ್ತೆ. ಬಲ್ಲೇಣ್ಣ ನಮಸ್ತೆ. ವಿಶ್ವಣ್ಣ ಯಾನು ಸೌಖ್ಯ ಈರೆಂಚಲ್ಲರ್ ಸೂಪರ್. ಪಲ್ಲೇಣ್ಣ ಈ ಸಿನಿಮಾದ ಕತೆ ಆ್ಯಕ್ಚುಲಿ ಇಂಚ ಸ್ಟಾರ್ಟ್
ಆ್ಯಕ್ಚುಲಿ ಪನ್ನೊಡಂಡ ಯಾನ್ ಡ್ರಾಮಾ ಬರೆಯೊಂದಿತ್ತೆ. ಸೊ ಬರೆನಾಗ ಎಂಕಲ ಯಕ್ಷೆಣ್ಣಲ ಎಂಚ ಬಂಡ ದುಂಬು ಅಂತುಡ್ದು ಪರಿಚಯ. ಸೊ ಅಂತುಡು ಯಾನು ಹೀರೋ ಮಲ್ಪುನಾಗ ಆರು ಎನ್ನ ಕತೆ ಮಾತ ಕೇಳೊಂತೇರು ಅರೆ ಖುಷಿ ಆಂಡ್ ಬೊಕ್ಕ ಎಂಕ್ಲು ಜವನ್ ಪಿಕ್ಚರ್ ಸ್ಟಾರ್ಟ್ ಮಲ್ಪೊಡೊಂದು ಒಂಜಿ ಮನಸ್ಸಿಡಿತ್ತಂಡೆ. ಅಪ್ಪಾಗ ರೈಟಿಂಗ್ ರೀರೈಟಿಂಗ್ ಬಂದು ಬೊಕ್ಕ ಕೊರೋನಾ ಬತ್ತದ ಒಂತೆ ಮಧ್ಯಡ್ ಉಂತುಂಡು ಬೊಕ್ಕದಾದ ಅಂಡ್ ಪಂಡ ಇಂಚನೆ ಯಾನ ನಾಟಕ ಬರೆಯೊಂದಿನ್ನಕ ಯಾನು ಒಂಜಿ ಲೈನರ್ ಪಂಡೆ ಅಕ್ಷಯಣ್ಣಗ ಇಂಚಿಂಚ ಒಂಜಿ ಲೈನರ್ ಉಂಡು ಐಕ್ ಆರು ಪಂಡೇರು ಈ ಬರೆ ಹೊರ ಬರೆತದ್ದು ಬೊಕ್ಕ ಎಂಕ್ ಪನ್ ಎಂಚಾಪನ್ ತೂಕಂದು ಹೊರ ಒನ್ ಲೈನರ್ ಫುಲ್ ಫಿನಿಶ್ ಆದ ಸ್ಟೋರಿ ಬಂದಾಗ ಬೊಕ್ಕ ಪಂಚಸ್ ಬಂದಾಗ ಆರು ಪಂಡೇರು ಅಣ್ಣ ಒಂದು ಪಿಕ್ಚರ್ ಮಲ್ಪುಗ ಅಂದ ಅಲ್ಪಡ್ದಾದ ಅನ್ಪಂಡ ಆ್ಯಕ್ಚುಲಿ ಒಂಜಿ ಕ್ಯಾರೆಕ್ಟ್ರನ್ನು ಪತ್ತೊಂದು ಇತ್ತೆ ಮೂಜಿ ಕ್ಯಾರೆಕ್ಟರ್ ನಿಕ್ಲು ತೂಪುವಾರು ಮೂಜಿ ಕ್ಯಾರೆಕ್ಟರ್ ಇತ್ತೀಜಿ ಸ್ಟಾರ್ಟಿಂಗ್ ಬರೋನಾಗ ಒಂಜಿ ಕ್ಯಾರೆಕ್ಟರ್ನು ಪತ್ತೊಂದು ಇಂಚಿಂಚ ಆಪುಂಡು ಒಂದು ಪಂದಿತ್ತೆ ಬೊಕ್ಕದಾದ ಅನ್ಪಂಡ ಐಕ್ ಒಂಜಿ ಕತೆ ಬತ್ತಂಡು ಕತೆ ಎಂಚ ಪಂಡ ಹಾಂ ಡೆವಲಪ್ ಆದುಕೊಂಡು ಕತೆ ಐಗುಡ್ಲೆ ಕುಡೊಂಜಿ ಬತ್ತಂಡು ನನೊಂಜಿ ಬತ್ತಂಡು ಅಂಚ ಮೂಜಿ ಜನಕ್ಕೆ ಸೆಟ್ ಆಯ ಅಲ್ತರದ್ದು ಬೊಕ್ಕ ನಿಕ್ಲು ಅವನ್ ಬತ್ತದೇ ತೂವೋಡು ಏನು ಪಂಡ್ರ ಬುಜಿ. ಸೊ ಅವು ಐ ಬೊಕ್ಕ ರೈಟಿಂಗ್ ಅಂಚ ಮಾತ್ರ ಅವೊಂದೇ ಪೋಂಡು ಪಕ್ಕ ಇರೇ ಗೊತ್ತುಂಡು ಇತ್ತೆ ಸ್ಕ್ರೀನ್ ಉಂಡು ಎಸ್. ಸೊ ಜನಕ್ಲ ರಿಯಾಕ್ಷನ್ ಇರ್ತು ಒಂದಿತ್ತಾರು ಕೆಲವೊಂದು ಇಂಚ ಫೀಲ್ ಅಂತ ಇರ್ನ ರೈಟಿಂಗಿಗೆ ಜನಕ್ಲ ಆತು ತಿಳ್ತೊಂದುಲ್ಲೇರು ಎಂಜಾಯ್ ಮಾಡ್ತದಿಲ್ಲೇರು ಪಂಡ ದಾದ ಪಂಡ ಇರೆಗ್ ಕಾಮಿಡಿ ಕೊರ್ನಲ್ಪ ಕೊರಡು ಪಂಡ ಇರೆ ಗೊತ್ತುಂಡು ಒಂಜಿ ಸೆಕೆಂಡ್ ಅಂಚಿಂಚಿಂಡಲ್ಲ ಮಿಸ್ ಆಪುನ ಟೈಮಿಂಗ್ ಮಿಸ್ ಆಂಡ ಹೊರಗೆ ಇರೆಗ್ ಕಾಮಿಡಿ ಪೋಂಡು. ಸೊ ಅವೇನು ಎಂಚ ಪಂಡ ರೈಟಿಂಗ್ ದಪ್ಪಗ ರೀರೈಟಿಂಗ್ ದಪ್ಪಗ ಎಂಕ್ಲೆ ನಾವೇನು ತೂದು ತಿದ್ದುದು ಅವು ಓಲ್ ಬೋರ್ಡು ಎಂಕ್ಲೆಗೆ ಓಲ್ ಲಾಫ್ಟರ್ ಬರ್ಪುಂಡು ಒಂದತ್ತು ಜನಕ್ಲೆಗೆ ಓಲ್ ಬರೋಡು ಒಂದು ಅವು ತೂದು ಎಂಕ್ಲು ಡೈಲಾಗ್ಸ್ ಪಾಡ್ಯ ಬೊಕ್ಕ ಕೆಲವು ಕಮ್ಮಿ ಇತ್ತಿನ ಡಬ್ಬಿಂಗ್ ಸುಧಾರ್ಪ್ಯ ಅವೇನು ಮಾತ ಮಲ್ತದ ಪಂಡ ಎಂಕ್ಲೆಗೆ ಓಲ್ ಮಟ್ಟ ಎಕ್ಸ್ಪೆಕ್ಟೇಷನ್ ಇತ್ತುಂಡು ಅಲ್ಪ ಅಂತೂ ಲಾಫ್ಟರ್ ಬೂರ್ದುಂಡು ಬೊಕ್ಕ ಕೆಲವು ಪಾಸಿಂಗ್ ಡೈಲಾಗ್ಸ್ ಮಾತ ಜನಕ್ಲು ತಿಳ್ತೊಂದಿತ್ತೇರು ಇಂಕ ಓವರ್ ಆಲ್ ಬತ್ತಿನ ರೆಸ್ಪಾನ್ಸ್ ಎಂಚ ಪಂಡ ಇಟ್ಸ್ ಎ ಫುಲ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಪ್ಲಸ್ ಓವರ್ ಆಲ್ ಒಂಜಿ ಆಡಿಯನ್ಸ್ ಎಂಗೇಜ್ ಮಲ್ಪುನ ಪಿಕ್ಚರ್. ನನ್ನ ಬರ್ಪಿನ ಜನಕ್ಲೆ ಸಿನಿಮಾ ಬರ್ಪಿನ ಜನಕ್ಲೆ ದಾದ ಪನ್ಪರ್ ಜವನ್ಗೆ ಏಪಲ ಬರೋಡೆ ಜವನ್ ಬಂಡ ಒಣಸಿಗೆ ನಿಕ್ಲು ಬರೋಡೆ ಇರು ಬತ್ತದು ಎಂಕ್ಲ ಅಟಿಲ್ದ ಒಂಜಿ ಟೇಸ್ಟ್ ತುಲ್ಲಿ. ಎಸ್. ಸೊ ಸೂರಜ್ ಭಟ್ರನ್ನ ಇಂಚ ಬರೋದಿಲ್ಲೇರಿ. ಸೊ ಅಟಿಲ್ದ ಟೇಸ್ಟ್ ತೇರ ನಮ್ಮ ಪೋಪ ಮಾತೆರ್ಲ ಬಲೆ ಎಂಕ್ಲ ಸಿನಿಮಾ ತೂತ ಎಂಜಾಯ್ ಮಲ್ದ ಸಿನಿಮಾದ ಬಗ್ಗೆ ಡೀಟೇಲ್ ಆದ ಎಕ್ಸ್ಪ್ಲನೇಷನ್ ಯಾನಿಕ್ಲಿಗೆ ನಮ್ಮ ರಿವ್ಯೂಸ್ ಕೊರ್ಪೆ ಸದ್ಯಗೊಂದೀತು ಸಿನಿಮಾದ ಬಗ್ಗೆ ಮಾಹಿತಿ ನನ್ನ ದುಂಬುದ ಸಂಚಿಕೆಡು ನನಾತ್ ಮಾಹಿತಿದೊಟ್ಟಿಗೆ ನಿಕ್ಲ ದುಂಬರ್ಪೆ ಆತರ ಟೇಕ್ ಕೇರ್ ಬಾಯ್ ಬಾಯ್.